ವರ್ಷದ ಕೆಳಗೆ ಶಿವಮೊಗ್ಗದ ಒಂದು ಸಮಾರಂಭ, ಶ್ರೀಯುತ ನೀಲಾವರ ಸುರೇಂದ್ರ ಅಡಿಗರು ಡಾಕ್ಟರ್ ನಾ ಮೊಗಸಾಲೆ ಅವರು ಬರೆದಂತಹ ಒಂದು ದೊಡ್ಡ ಕಾದಂಬರಿಯ ಮೇಲೆ ಅವರದ್ದೇ ಆದಂತಹ ಒಂದು ಉಲ್ಲಂಘನೆಯ ಸೀಮೋಲ್ಲಂಘನ ಅಂತೇಳಿ ಪುಸ್ತಕ ಬರೆದಿದ್ರು. ಅದಕ್ಕೆ ನಾನು ಸ್ವಲ್ಪ ಸಹಾಯ ಮಾಡಿದ್ದೆ. ಹಾಗಾಗಿ ಶಿವಮೊಗ್ಗದಲ್ಲಿ ನಡೆಯುತ್ತಿರುವಂತಹ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ದರು. ಆ ದಿನ ಕೂಗೋ ಅವರ ಪರಿಚಯ ಆಯಿತು. ನಾನು ಕೂಗೋ ಹಿಂದೆ ಕೂತಿದ್ದೆ. ನನಗೆ ಅವ್ರು ಯಾರಂತಲೇ ಗೊತ್ತಿರಲಿಲ್ಲ. ಅವ್ರು ಸುಮ್ಮನೆ ಹಿಂದೆ ತಿರುಗಿ ನೋಡಿದವರು ಹೋ ಪುಟ್ಟಿ ಅಂತೇಳಿ ಮಾತಾಡಿಸಿದ್ರು. ನಾನು ಕಡೆಗೆ ಆಯ್ತು ಸರ್ ನಮಸ್ತೆ, ಯಾರು ನೀವು ಗೊತ್ತಾಗಲಿಲ್ಲ ಅಂತೇಳಿ ಹೇಳಿದೆ. ನಾನು ಕೂಗು ಅಂಥೇಳಿ ಸಾಹಿತಿ, ನೋಡಿಲಿ ನನ್ನ ಪುಸ್ತಕವನ್ನು ನೀನು ಓದಬೇಕು ಅಂಥೇಳಿ ನನ್ನ ಪರಿಚಯವನ್ನು ಮಾಡಿಕೊಂಡು ನನಗೆ ಬಹಳ ಖುಷಿ ಆಯಿತು. ಯಾಕಂತ ಹೇಳಿದರೆ ನಂಗೆ ಸಾಹಿತ್ಯದಲ್ಲಿ ಮೊದಲಿಂದನೂ ಆಸಕ್ತಿ ಇತ್ತು. ಹಾಗಾಗಿ ನಾನು ಸರ್ ನಿಮ್ಮ ಅಭ್ಯಂತರ ಇಲ್ದಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ಬೋದಾ ಅಂತೇಳಿ ಕೇಳಿದೆ. ಅವಾಗ ಆಯಿತು ತಕ್ಕೋ ಅಂಥೇಳಿ ಕೊಟ್ಟರು. ಅದರ ನಂತರ ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದೇವೆ. 1-2 ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಮನೆಗೆ ಬಂದು ಪುಸ್ತಕಗಳನ್ನು ಕೊಟ್ಟು ಶುಭ ಹಾರೈಸಿದರು. ನಾನು ಮಾಡಿದಂಥ ತಿಂಡಿಯನ್ನು ಬಾಯಿ ತುಂಬ ಹೊಗಳಿ ತುಂಬ ತಮಾಷೆಯಾಗಿ ಕಾಲ ಕಳೆದು ಹೋದರು. ಹಾಗೆ ನಾನು ಕೇಶವ ಶಿಶು ಮಂದಿರದ ಅಧ್ಯಕ್ಷೆಯಾಗಿ ಒಂದು 17 ತಿಂಗಳ ಕಾಲ ಒಂದು ಅಮೃತ ಸಿಂಚನ ಎನ್ನುವಂತಹ ಸರಣಿ ಕಾರ್ಯಕ್ರಮವನ್ನು ನಡೆಸಿದ್ದೆ. ಆ ಕಾರ್ಯಕ್ರಮದಲ್ಲಿ ಸರ್ ಒಮ್ಮೆ ನೀವು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ಪುಸ್ತಕದ ಮಹತ್ವದ ಬಗ್ಗೆ, ಅದರ ಓದಿನ ಬಗ್ಗೆ ನಮ್ಮ ಜನರಿಗೆ ತಿಳಿ ಹೇಳಬೇಕು ಅಂತೇಳಿ ಹೇಳಿದಾಗ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬಹಳ ಸಂತೋಷದಿಂದ ಬಂದು ಸುಮಾರು 1 ಗಂಟೆಯ ಹೊತ್ತು ಜನರಿಗೆ ಪುಸ್ತಕದ ಅಭಿರುಚಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ ಅಂತೇಳಿ ತಿಳಿಸಿಕೊಟ್ಟು ತುಂಬ ತಮಾಷೆಯನ್ನು ಮಾಡಿ ಜನರನ್ನು ನಗಿಸಿ ಕೆಲವೊಂದು ಪುಸ್ತಕಗಳನ್ನು ಫ್ರೀಯಾಗಿ ಕೊಟ್ಟು ಹೋದರು. ಹಾಗೆ ಅಷ್ಟಾದ ನಂತರ ಕೆಲವೊಂದು ಕಾರ್ಯಕ್ರಮಗಳಿಗೂ ಕೂಡ ಸುಹಾಸಂ ಸಂಸ್ಥೆ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ನನಗೆ ಆಹ್ವಾನ ಕೊಟ್ಟರು. ನಾನು ಅಲ್ಲಿ ಭಾಗವಹಿಸ್ತಾ ಇದ್ದೆ. ಕಡೆಗೆ ಸುಹಾಸಂನ ಸದಸ್ಯೆ ಆಗುವಂತೆ ನನ್ನನ್ನು ಪ್ರೇರೇಪಿಸಿದರು. ಅಲ್ಲಿ ನಾನು ಖುಷಿಯಿಂದ ಸದಸ್ಯೆ ಆದೆ. ಕಡೆಗೆ ಇತ್ತೀಚೆಗೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದು ಪುಸ್ತಕವನ್ನು ಪರಿಚಯಿಸುವಂತಹ ಅವಕಾಶವನ್ನು ಮಾಡಿಕೊಟ್ರು. ಮತ್ತು ಯಾವಾಗ ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮ ಇರಲಿ ಅಲ್ಲಿ ಬರುವ ಮುಂಚೆ ನನಗೊಂದು ಫೋನ್ ಮಾಡ್ತಾಯಿದ್ರು, ಬಾಬು ನಾನು ಬರ್ತಾ ಇದ್ದೇನೆ, ನೀನು ಬರ್ತೀಯಾ ಅಂತೇಳಿ. ಅವ್ರು ನನ್ನನ್ನು ಯಾವಾಗಲೂ ಕರೆಯೋದು ಬಾಬು ಅಂತೇಳಿ, ನನ್ನ ಹೆಸರು ಹಿಡಿದು ಕರೆದೇ ಅವರಿಗೆ ಗೊತ್ತಿಲ್ಲ. ನಾನು ಸರ್ ನನಗೆ ಆದರೆ ಬರ್ತೇನೆ, ಇಲ್ಲದಿದ್ದರೆ ಇಲ್ಲ ಅಂತೇಳಿ. ಹಾಗ ಅನ್ಬಾರ್ದು ಪುಟ್ಟಿ, ಎಂತ ಇದು ಅಂತೇಳಿ ಹೇಳಿ ಕಾರ್ಯಕ್ರಮಗಳಿಗೆ ಹೋಗಬೇಕು, ಕನ್ನಡದ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು ಅಂತ. ಆಯ್ತು ಸರ್ ಬರ್ತೇನೆ ಅಂತೇಳಿ ಹೋಗ್ತಿದ್ರು. ಅವಾಗ ಒಂದು ಜೋಳಿಗೆ ತುಂಬ ಪುಸ್ತಕವನ್ನು ಹಿಡ್ಕೊಂಬರ್ತಿದ್ರು. ನನಗೂ ಪುಸ್ತಕವನ್ನು ಕೊಡ್ತಾಯಿದ್ರು ಉಚಿತವಾಗಿ. ಹಾಗೆ ಅಲ್ಲೇ ಪುಟಾಣಿ ಮಕ್ಕಳೆಲ್ಲ ತುಂಬ ಜನ ಇದ್ದರೆ ಅವರನ್ನೆಲ್ಲ ಕೂತು ಅವರನ್ನು ಪರಿಚಯ ಮಾಡಿಕೊಂಡು ಆ ಪುಟ್ಟ ಮಕ್ಕಳಿಗೆ ಕೂಡ ಪುಸ್ತಕವನ್ನು ಉಚಿತವಾಗಿ ಹಂಚಿ, ಮಕ್ಕಳೇ ಓದುವ ಅಭಿರುಚಿ ಕಡಿಮೆ ಆಗ್ತಾ ಇದೆ, ನೀವೆಲ್ಲ ಕನ್ನಡ ಪುಸ್ತಕವನ್ನು ಓದಬೇಕು, ಪುಸ್ತಕ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ಮಕ್ಕಳ ಜೊತೆ ತುಂಬ ಮಕ್ಕಳಾಗಿಯೇ ಬೆರೀತಾ ಇದ್ರು. ಹಾಗೆ ನನಗೂ ಕೂಡ ತುಂಬ ಪುಸ್ತಕವನ್ನು ಕೊಟ್ಟಿದ್ದಾರೆ, ಓದು ಅಂತೇಳಿ ಹೇಳ್ತಾರೆ. ಹಾಗೆ ನಂದೊಂದು 3-4 ಲೇಖನಗಳು ಪ್ರಕಟವಾಗಿದೆ. ಅದನ್ನೆಲ್ಲ ಓದಿ ಬಾಬು ಬಹಳ ಚೆನ್ನಾಗಿ ಬರೀತೀಯ, ಹೀಗೆ ಬರೀ ಮುಂದುವರಿಸು ಅಂತೇಳಿ ತುಂಬ ಪ್ರೋತ್ಸಾಹನ ಕೊಡ್ತಾರೆ. ಹಾಗೆ ನಾನೊಂದಷ್ಟು ಪುಸ್ತಕಗಳನ್ನು ಕೊಡ್ತೇನೆ, ಅದ್ರ ಬಗ್ಗೆ ನೀವು ವಿಮರ್ಶೆಯನ್ನು ಮಾಡಬೇಕು, ನಿನ್ನಲ್ಲಿ ಆ ಸಾಮರ್ಥ್ಯ ಉಂಟು, ಬರೀ ನೀನು ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಡ್ತೀಯ ಅಂತೇಳಿ ಪ್ರೋತ್ಸಾಹ ಕೊಡ್ತಾನೇ ಇದ್ದಾರೆ. ಆದರೆ ನನಗೆ ಯಾಕೋ ಸ್ವಲ್ಪ ಧೈರ್ಯ ಸಾಕಾಗದೇ ಇರೋದ್ರಿಂದ ನಾನು ಸ್ವಲ್ಪ ಅದರಲ್ಲಿ ಹಿಂದೇಟು ಹಾಕಿದ್ದೇನೆ. ಇಂತಹ ಒಬ್ಬ ಕೂಗು ತುಂಬ ಜನರ ಬಾಯಲ್ಲಿ ನಾನು ಕೇಳಿರುವಂಥದ್ದು. ಒಬ್ಬ ವ್ಯಕ್ತಿ ಅಲ್ಲ, ಆತ ಒಂದು ಸಂಸ್ಥೆ ಅಂಥೇಳಿ. ಯಾಕಂತ ಹೇಳಿದರೆ ಬರೀ ಪುಸ್ತಕವನ್ನು ತಾನು ಓದಿದ್ರಷ್ಟೇ ಸಾಕಾಗೋದಿಲ್ಲ, ಅವರಿಗೆ ಎಲ್ಲರಿಗೂ ಕೊಡಬೇಕು. ಅದ್ರ ಮೊದಲೇ ಹೇಳಿದಾಗೆ ಪ್ರತಿಫಲಾಪೇಕ್ಷೆ ಇಲ್ಲ, ದುಡ್ಡು ಬಂದರೆ ಆಯಿತು, ಬರೆದಿದ್ರೆ ಇಲ್ಲ. ನಾನೇ ಎಷ್ಟೋ ಸಲ ಬೈದದುಂಟು, ಎಂತ ಸರ್ ನೀವು ಯಾಕೆ ಹೀಗೆ ಮಾಡೋದು ಅಂತೇಳಿ. ಇರಲಿ ಮಗ, ನನ್ನ ಕೈಯಿಂದ 4 ಜನ ಪುಸ್ತಕ ಓದುವಂತಾದರೆ ಅದೇ ಒಂದು ಖುಷಿ ನನಗೇನು ದುಡ್ಡು ಬೇಡ. ಇಷ್ಟ ಆದವ್ರು ದುಡ್ಡು ಕೊಡ್ತಾರೆ, ಇಲ್ದಿದ್ರೆ ಇಲ್ಲ. ದೇವರು ನನಗೆ ಯಾವತ್ತೂ ಅನ್ಯಾಯ ಮಾಡೋದಿಲ್ಲ, ನಾನು ಮಾಡಿದ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತೇಳಿ ಹೇಳ್ತಾ ಇದ್ರು. ಸೊ ಇಂತಹ ಕೂಗು ಪರಿಚಯ ಆಗಿದ್ದು ನನ್ನ ಜೀವನದ ಒಂದು ಬಹುದೊಡ್ಡ ಇದಂತೇಳಿ ಕನಸು ಅಂತೇಳಿ ಹೇಳ್ತೇನೆ. ಭಾಳ ಖುಷಿ ಆಯಿತು ನನಗೆ ಹೆಮ್ಮೆ. ಕೂಗುವವರು ನನಗೆ ತುಂಬ ಪರಿಚಿತರಿದ್ದಾರೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಿರುತ್ತೇನೆ. ಹಾಗೆ ಅವರು ಕೊಟ್ಟಂತಹ ಪುಸ್ತಕಗಳನ್ನು ತುಂಬ ಜನರಿಗೆ ನಾನು ಕೊಟ್ಟಿದ್ದೇನೆ, ಓದಿ ನೀವು ಹೇಳಿ ಅಂಥೇಳಿ. ಸೊ ಎಲ್ಲರೂ ಕೂಡ ಉತ್ತಮವಾದ ಅಭಿಪ್ರಾಯವನ್ನೇ ಅವ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ.
ಸಮುದ್ರ ಅವರ ಬಗ್ಗೆ ಅಲ್ಪವನ್ನು ತಿಳಿಯುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಹಾಗೆ ಕೂಗು ಅವರ ಬಗ್ಗೆ ಸಂಪೂರ್ಣ ಪರಿಚಯ ನಿಮಗೆ ಬೇಕು ಅಂತಾದರೆ ಬೆಳಗೋಡು ರಮೇಶ್ ಭಟ್ರವರು ಬರೆದಂತಹ ಪುಸ್ತಕ ಪರಿವ್ರಾಜಕ ಕೂಗು ಎನ್ನುವ ಪುಸ್ತಕವನ್ನು ನೀವು ಓದಬೇಕು. ಖಂಡಿತ ಇದ್ರ ಬಗ್ಗೆ ನೀವು ಓದಿ ತಿಳ್ಕೊಳ್ಳೇಬೇಕಾದಂತಹ ಹಲವಾರು ವಿಚಾರಗಳಿದ್ದಾವೆ. ನಾನಂತೂ ಓದಿದ್ದೇನೆ, ನನಗೆ ತುಂಬ ಇಷ್ಟ ಆಗಿದೆ, ನಿಮಗೂ ಕೂಡ ಇದು ಇಷ್ಟ ಆಗ್ಬೋದು ಅಂತೇಳಿ ಭಾವಿಸ್ತೇನೆ. ಹಾಗೆ ಇಷ್ಟೇ ಅಲ್ಲ, ಇವತ್ತು ಕಟೀಲು ಸಿಟ್ಲ ರಂಗನಾಥ ರಾವ್ ಅವರು ಕೂಡ ಕೂಗೋ ಇಂಟರ್ವ್ಯೂವನ್ನು ಮಾಡಲಿಕ್ಕಿದ್ದಾರೆ. ಅದನ್ನು ಕೂಡ ನೀವು ನೋಡಬೇಕು. ಇಂತಹ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಂತಹ ಗುರು ಸಮಾನರಾದಂತಹ ಕಟೀಲು ಸಿಟ್ಲ ರಂಗನಾಥ ರಾವ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ತಾವು ಕಳೆದ ಹಲವಾರು ವರ್ಷಗಳಿಂದ, ಒಂದು 4-5 ದಶಕಗಳಿಂದ ಕನ್ನಡ ಸಾಹಿತ್ಯದ ಒಂದು ವಿಚಾರವಾಗಿ ತಮ್ಮದೇ ಆದ ಒಂದು ನೆಲೆಯಲ್ಲಿ ಸೀಮಿತವಾದಂಥ ಒಂದು ಪರಿಧಿಯಲ್ಲಿ ತಾವು ಕೆಲಸವನ್ನು ಮಾಡ್ತಾ ಬಂದವರು. ಆದರೆ ತಮ್ಮದೇ ಆದ ನೆಲೆಯಲ್ಲಿ ಸೀಮಿತ ಚೌಕಟ್ಟಿನಲ್ಲಿ ಕೆಲಸ ಮಾಡಿದರೂ ಕೂಡ ಅದು ಮಾಡಿದ ಪರಿಣಾಮ ಮಾತ್ರ ಅಗಾಧವಾದಂಥದ್ದು ಎನ್ನುವುದನ್ನು ನಾವು ಕಂಡುಕೊಳ್ತೇವೆ. ಅಂದರೆ ಇತ್ತೀಚಿಗಿನ ವರ್ಷಗಳಲ್ಲಿ, ಅಂದರೆ ನನ್ನ ಒಂದು ಬಾಲ್ಯದ ಸಮಯದಿಂದಲೇ ಅಂತ ನಾನು ಖಡಾಖಂಡಿತವಾಗಿ ಹೇಳುವುದು, ಆ ಸಮಯದಿಂದಲೇ ಓದುವ ಹವ್ಯಾಸ ಏನಿದೆ ಅದು ಬಹಳಷ್ಟು ಕಡಿಮೆ ಆಗ್ತಾ ಬಂದಿದೆ. ಯಾಕೆಂತಂದರೆ ನಾನು ನನ್ನ 5ನೇ ತರಗತಿಯಲ್ಲಿ ಇರುವಾಗ ಟಿ ವಿ ಮೊಟ್ಟ ಮೊದಲಿಗೆ ಬಂದಂಥ ಕಾಲ. ಆ ನಂತರ ದಿನಕ್ಕೆ ಹೋದಾಗೆ ನಾನು ಹೈಸ್ಕೂಲಿಗೆ ಬರುವಾಗ ನಮಗೆ ಪುಸ್ತಕ ಹಿಡಿಯುವುದಂದರೆ ಅಲರ್ಜಿ ಅಂತ ಶುರುವಾಯಿತು. ಆಮೇಲೆ ಕಾಲೇಜಿಗೆ ಬಂದ ನಂತರಂತೂ ಒಂದೇ ಪುಸ್ತಕದಲ್ಲಿ 3 ವರ್ಷ ಕಾಲೇಜನ್ನು ಮುಗಿಸಿದಂಥ ಒಂದು ಪರಿಸ್ಥಿತಿ. ನಾನು ಕೂಡ ಅಂಥವನೇ, ನಾನೇನು ಅದಕ್ಕೆ ಹೊರತಾದವನೇನೂ ಅಲ್ಲ. ಆದರೂ ಕೂಡ ಅಲ್ಲೂ ಇಲ್ಲಿ ಕಣ್ತಪ್ಪಿನಿಂದ ಹಿರಿಯರು ನಮ್ಮನ್ನು ಒತ್ತಾಯಪಡಿಸಿ ಓದಿಸಿ ಕೆಲವೊಂದಷ್ಟು ಪುಸ್ತಕಗಳನ್ನು ಓದಿದ್ದು ಅದುವೇ ನಮ್ಮ ಬಂಡವಾಳ. ಈಗಿನವರೆಗೂ ಅದನ್ನೇ ಬಂಡವಾಳ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯ ಜೀವನವನ್ನೇ ಮಾಡ್ತಾ ಇದ್ದೇವೆ. ಅಂದರೆ ಓದಿದ ಬೆರಳೆಣಿಕೆಯ ಪುಸ್ತಕಗಳು ನಮ್ಮಲ್ಲಿ ಕೊಟ್ಟಂತಹ ಸಂಸ್ಕಾರ ಅಷ್ಟು ದೊಡ್ಡದು. ಇನ್ನು ಒಂದು ವೇಳೆ ಒಳ್ಳೆಯ ರೀತಿಯಲ್ಲಿ ಬಹಳಷ್ಟು ಪುಸ್ತಕಗಳನ್ನು ಓದಿದರೆ ಅದು ಯಾವ ರೀತಿಯ ಒಂದು ಪರಿಣಾಮವನ್ನು ಕೊಡ್ತಿತ್ತು ಎನ್ನುವುದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಈಗ ನಿಮ್ಮ ಹತ್ರ ನಾನು ಕೇಳುವುದು, ಈಗ ಅಂಥ ಒಂದು ಕಾಲಘಟ್ಟದಲ್ಲಿ, ಈಗೀಗಂತೂ ಬಿಡಿ, ಮೊಬೈಲ್ ಯುಗದಲ್ಲಿ ಯಾರಿಗೂ ಪುಸ್ತಕ ಬಿಡಿ ಎಂಥದ್ದು ಬೇಡ, ಮೊಬೈಲ್ ಒಂದು ಇದ್ದು ಬಿಟ್ಟರೆ ಸಾಕು, ತಂದೆ ತಾಯಿಯೂ ಬೇಡ, ಯಾರೂ ಬೇಡ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಮತ್ತೊಂದು ಬಹಳ ವಿಶೇಷವಾದಂಥ ವಿಚಾರ ಏನು ಅಂತಂದರೆ, ಭಾಷೆಯನ್ನು ಉಳಿಸಿಕೊಳ್ಳಬೇಕಾದಂತಹ ಒಂದು ದುರ್ದೇಶಕ್ಕೆ ನಾವು ಬಂದಿದ್ದೇವೆ. ಕೇವಲ ಕನ್ನಡ ಅಂತಲ್ಲ, ಭಾರತದಲ್ಲಿರುವ ಎಲ್ಲ ಭಾಷೆಗಳನ್ನು ಕೂಡ ನಾವೀಗ ಹೇಗೆ ಉಳಿಸಿಕೊಳ್ಳುವುದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಇದು ಅತ್ಯಂತ ದೊಡ್ಡ ಒಂದು ಸಮಸ್ಯೆ. ಯಾಕೆಂತಂದರೆ ಭಾಷೆ ಅಳಿದರೆ ಒಂದು ಸಂಸ್ಕೃತಿ ನಿರ್ನಾಮ ಆಗ್ತದೆ, ಭಾಷೆ ಉಳಿದ್ರೆ ಆ ಸಂಸ್ಕೃತಿ ಉಳಿದು ಬೆಳಗ್ತದೆ. ಈಗ ನಿಮ್ಮ ಹತ್ರ ನಾನು ಕೇಳುವುದು ಸರ್, ಈ ಒಂದು ವಿಚಾರದ ಬಗ್ಗೆ, ಅಂದರೆ ಭಾಷೆ ಉಳಿಬೇಕು, ತನ್ಮೂಲಕವಾಗಿ ಆ ಒಂದು ಸಂಸ್ಕಾರ ಉಳಿಬೇಕು, ಅದಕ್ಕಾಗಿ ಸಾಹಿತ್ಯವನ್ನು ಹೆಚ್ಚು ಏನು ಮಕ್ಕಳಾಗಲಿ ಅಥವಾ ಇನ್ನಿತರರಾಗಲಿ ಓದುವ ಹಾಗೆ ಮಾಡಬೇಕು ಎನ್ನುವಂಥ ಈ ಪ್ರೇರಣೆ ನಿಮಗೆ ಬಂದದ್ದು ಹೇಗೆ? ಇನ್ನೊಂದು ಇದಕ್ಕೆ ಮುಂಚಿತವಾಗಿ ನಿಮ್ಮ ಒಂದು ಕಿರು ಪರಿಚಯ ಮತ್ತು ಸ್ವಲ್ಪ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ಆಗಲಿ, ನಿಮ್ಮ ಪೀಠಿಗೆ ಭಾಳ ಚೆನ್ನಾಗಿದೆ. ನಾನು ಇಲ್ಲೇ ಹತ್ತಿರ ಹೆರ್ಗದಲ್ಲೇ ಹುಟ್ಟಿದವ. ನಮ್ಮ ತಂದೆ ತಾಯಿಗೆ 11 ಮಕ್ಕಳು ನಾವು. ಅದರಲ್ಲಿ ನಾನು ಮಧ್ಯಮ ಆದವ. ಅವೆಲ್ಲ ಒಂದು ನಮ್ಮ ತಂದೆಯವರು ಪ್ರೊಡಕ್ಟ್ ಆಗಿದ್ದು, ಒಂದು ಸಣ್ಣ ಹಿಡುವಳಿ ಜಮೀನೆಲ್ಲ ಇತ್ತು, ಕೃಷಿಯೆಲ್ಲ ಮಾಡ್ತಾಯಿದ್ರು. ಒಂಥರ ಬಾಲ್ಯದಲ್ಲಿ ನಾವು ಒಂದು ರೀತಿ ಸುಖದಲ್ಲೇ ಇದ್ದಂತ ಹೇಳ್ಬೋದು. ಬಡತನ ಅನ್ನೋದು ಆವಾಗ ನಮಗೇನು ಅದು ಗಮನಕ್ಕೆ ಬರಲಿಲ್ಲ. ಯಾಕೆಂದರೆ ಒಂದೇ ಚಡ್ಡಿ, ಒಂದೇ ಅಂಗಿಯಲ್ಲಿ, ಹರಿದ ಅಂಗಿ, ಚಹಾದಲ್ಲಿ ಗೇರು ಬೀಜ, ಸೊನೆ ಅದೆಲ್ಲ ಹಾಕ್ಕೊಂಡಿರುವಂಥ ಅದರಲ್ಲೇ ಹೋಗೋದು. ಶಾಲೆಗೆ ಮೆಟ್ಟಿಲ್ಲ, ಶಾಲೆಗೆ ನಡ್ಕೊಂಡು ಹೋಗೋದು. ಹಾಗೆ 5ನೇ ಕ್ಲಾಸ್ವರೆಗೆ ನಾನು ಹೆರ್ಗದಲ್ಲಿ ಕಳೆದೆ. ಆಮೇಲೆ 1 ವರ್ಷ ನಾನು ಮಣಿಪಾಲ ಹೈಸ್ಕೂಲಿಗೆ ಹೋದೆ. ಆಮೇಲೆ ನಮ್ಮ ಭಾವ ಒಬ್ಬರು ಪಿರಿಯಾಪಟ್ಟಣದಲ್ಲಿ ಹೋಟೆಲ್ ಮಾಡ್ಕೊಂಡಿದ್ರು. ಅವರು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದರು. ಎಲ್ಲಿ ಹೇಳಿದ್ರು? ಪಿರಿಯಾಪಟ್ಟಣ ಅಂತ, ಮೈಸೂರಿನ ಹತ್ರ. ಸರಿ, ಗೊತ್ತಾಯ್ತು. ಅವರಿಗೆ ಒಂದು ಹುಡುಗನೂ ಬೇಕಿತ್ತು, ಮತ್ತು ನನ್ನನ್ನು ಸಾಕುವ ಒಂದು ಜವಾಬ್ದಾರಿ ಅವರಿಗೆ ವಹಿಸ್ಕೊಂಡು ನನ್ನ ಕರ್ಕೊಂಡು ಹೋದ್ರು. ಅಲ್ಲಿ ನಾನು ಒಂದು ವರ್ಷ ಅಲ್ಲಿ ಓದಿದೆ ಶಾಲೆಗೆ.
ಅದು ಇಲ್ಲಿಂದ ಅಲ್ಲಿ ಶಾಲೆ ಹೋಗುವಾಗ ಹಾಂ ಏನಂತ ಹೇಳಿದ್ರೆ ಇಲ್ಲಿಯ ಸ್ಟ್ಯಾಂಡರ್ಡಿಗೂ ಅಲ್ಲಿಯ ಸ್ಟ್ಯಾಂಡರ್ಡಿಗೂ ತುಂಬ ವ್ಯತ್ಯಾಸ ಇತ್ತು. ಹಾಂ ಅಂದರೆ ದಕ್ಷಿಣ ಕನ್ನಡದ ಶೈಕ್ಷಣಿಕ ಪದ್ಧತಿಗೂ ಅಲ್ಲಿಯ ಶೈಕ್ಷಣಿಕ ಪದ್ಧತಿಗೂ ತುಂಬ ವ್ಯತ್ಯಾಸ ಇತ್ತು. ಏನು ವ್ಯತ್ಯಾಸ ಇತ್ತು? ವ್ಯತ್ಯಾಸ ಇದ್ದರೆ ಅಲ್ಲಿಯ ಮಕ್ಕಳೆಲ್ಲ ಇನ್ನೂ ಬಡತನದಲ್ಲಿದ್ದವರು, ಮತ್ತು ಯಾರಿಗೂ ಯಾವುದೂ ಅರ್ಥ ಆಗ್ತಾ ಇರಲಿಲ್ಲ. ಪಾಠ ಹೇಳಿದರೆ ಯಾವುದೂ ಅರ್ಥ ಆಗಿಲ್ಲ, ಲೆಕ್ಕ ಗೊತ್ತೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇರುವಾಗ ನಾನು ಎಲ್ಲ ಕ್ಲಾಸಲ್ಲೂ ಫಸ್ಟ್ ಕ್ಲಾಸೇ ಬರ್ತಿದ್ದೆ. ನನ್ನ ಮೇಲೆ ತುಂಬ ಅವರಿಗೆ ಅಭಿಮಾನ ಇತ್ತು. ನಾನು ಹೋಟ್ಲಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಂಡು ಒಳ್ಳೆ ಒಳ್ಳೆ ತಿಂಡಿ ಗಿಂಡಿ ತಿಂದ್ಕೊಂಡು ಗಮ್ಮತ್ತಲ್ಲಿ ಶಾಲೆಗೆ ಹೋಗಿ ಬರ್ತಾ ಇದ್ದೆ. ಅಲ್ಲ, ಎಲ್ಲ ಶಾಲೆ ಮಾಸ್ಟರ್ ನನ್ನನ್ನು ಬಿಡ್ತಾ ಇದ್ರು. ಆಮೇಲೆ ನಮ್ಮ ಪಿರಿಯಾಪಟ್ಟಣದಿಂದ ಅವರ ಹೋಟೆಲನ್ನು ಹುಣಸೂರಿಗೆ ಶಿಫ್ಟ್ ಮಾಡಿದ್ರು. ಹುಣಸೂರು ಅಂತ ಗೊತ್ತಾಯ್ತು. ಅಲ್ಲಿ ನನ್ನನ್ನು ಅಲ್ಲಿ ಕರ್ಕೊಂಡೋದು. ಈ 1 ವರ್ಷದ ಶಾಲೆ ಇಲ್ಲಿ ಬಿಟ್ಟ, ಈ ಹೋಟೆಲ್ ಬಿಟ್ಟು ಅಲ್ಲಿ ಹೋಗೋ ಸಮಯದಲ್ಲಿ ಸ್ವಲ್ಪ ಸಮಯ ನಾನು ಅಲ್ಲಿ ಒಬ್ಬ ಡಾಕ್ಟ್ರ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಪಿರಿಯಾಪಟ್ಟಣ ಡಾಕ್ಟ್ರು, ಬಹಳ ಒಳ್ಳೆಯ ಮನುಷ್ಯ. ಅವರ ಮನೆಯಲ್ಲಿ ನಾವು 1 ವರ್ಷ ಇದ್ದು. ಅವರ ಹೆಸರು ಡಾಕ್ಟರ್ TN ಉಡುಪ ಅಂತ, ನಾರಾಯಣ ಉಡುಪ ಅಂತ. ಅವರಿಗೆ ಇಲ್ಲ, ಅವರ ಮಗ ಒಬ್ಬ ಕೃಷ್ಣರಾಜು ಅಂತ ಗೋಪಾಲನಡಿಗ ಅಳಿಯವ, ಅವ ಈಗ ಅಮೆರಿಕದಲ್ಲಿದ್ದಾನೆ. ಹೀಗೆ ಅವರ ಮನೆಯಲ್ಲಿ ಬಹಳ ಚೆನ್ನಾಗಿ ನನಗೆ ಒಳ್ಳೆಯ ರೀತಿ ನನ್ನನ್ನು ಬೆಳೆಸಿದರು. ಆಮೇಲೆ ನಾನು ಹುಣಸೂರಿಗೆ ಹೋದೆ. ಹುಣಸೂರಿಗೆ ಹೋದ್ಮೇಲೆ ನಾನು ಅಲ್ಲಿ ಹೋಟೆಲ್ ಕೆಲಸ ಮಾಡ್ತಾಯಿದ್ದೆ. ಯಾಕೆಂದರೆ ಅಲ್ಲಿ ಹೈಸ್ಕೂಲಿಗೆ ನಾನು ಸೇರಿಸಿದ್ರು. ಆ ಹೈಸ್ಕೂಲಿನ ಸಮೇತ 3 ವರ್ಷ ನಾನು ಪ್ರತಿ ಕ್ಲಾಸ್ನಲ್ಲೂ ಫಸ್ಟ್ ಕ್ಲಾಸ್ ಬರ್ತಾಯಿದ್ದೆ. ನನಗೆ ಅಲ್ಲಿ ಮಾಸ್ಟ್ರು ಮಾಡ್ತಾಯಿದ್ದ ಪಾಠಗಳೆಲ್ಲ ಅಲ್ಲೇ ನನಗೆ ಅರ್ಥ ಆಗ್ತಿದ್ರು. ನಮ್ಮ ಮನೆಗೆ ಬಂದು ಮನೆ ಪಾಠ ಮಾಡುವ ಅಗತ್ಯ ಇರಲಿಲ್ಲ. ಹಾಗಾಗಿ ಅಲ್ಲಿ 3 ವರ್ಷವೂ ನನಗಾಯಿತು. ಮತ್ತು ಅಲ್ಲೊಂದು ದೊಡ್ಡ ಕಾಫಿ ಪ್ಲ್ಯಾಂಟ್ ಇದ್ದಾರೆ, ಹುಣಸೂರು ವರ್ಕ್ಸ್ ಅಂತ. ಅವರು ಫಸ್ಟ್ ಬಂದ ಹುಡುಗನಿಗೆ ಒಂದು 5 ರೂಪಾಯಿ ಒಂದು ಬಹುಮಾನ ಕೊಡ್ತಾಯಿದ್ರು ಪ್ರತಿ ವರ್ಷ. ನನಗೆ 3 ವರ್ಷವೂ ಆ ಬಹುಮಾನ ಸಿಕ್ಕಿದೆ. 1 ವರ್ಷ SLC ಆಗುವಾಗ ಆ ದಿವಸ ನಮ್ಮ ಹೋಟೆಲ್ ಅಲ್ಲಿ ಊರಿನಲ್ಲಿ ಸಂತೆ ದಿವಸ ಹೋಟೆಲ್ನಲ್ಲಿ ವಿಪರೀತ ರಶ್ ಇರ್ತದೆ. ನನಗೆ ಅಲ್ಲಿ ಫಂಕ್ಷನ್ ಮಾಡುವಾಗ ನನಗೆ ಹೋಗ್ಲಿಕ್ಕೆ ಆಗಿಲ್ಲ. ಅಂದರೆ ನಾನು ಇಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅದೇ ಅಂಗಿ ಚಡ್ಡಿಯಲ್ಲಿ ಹೋಗಿ ಎಲ್ಲ ಜನರ ಒಟ್ಟಿಗೆ ನಿಂತ್ಕೊಂಡು ವೀಕ್ಷಿಸ್ತಾ ಇದ್ದೆ. ಅಷ್ಟೊತ್ತು ನನ್ನ ಹೆಸರು ಕರೆದು ಗೋಪಾಲ ಭಟ್ಟ ಫಸ್ಟ್ ಪ್ರೈಸು ಮಾಡಬೇಕು ಅಂತ. ನನಗೆ ಈಗ ನಾಚಿಕೆ ಆಯ್ತು ಅಲ್ಲಿ ಹೋಗಲಿಲ್ಲ. ಇಲ್ಲೇ ಕೂತ್ಕೊಂಡು ಸಮಾಧಾನ ನೆಮ್ಮದಿ ಇದ್ದೆ. ಆಮೇಲೆ ಮಾರನೇ ದಿವಸ ಶಾಲೆಗೆ ಹೋದ್ಮೇಲೆ ಮಾಸ್ಟರ್ ಕೊಟ್ಟರು. ಹಾಗೆ ಆ ರೀತಿಯಲ್ಲಿ ನನಗೆ ಮೊದಲಾಗಿ ಕನ್ನಡದ ಬಗ್ಗೆ ಒಂದು ಅಭಿಮಾನ ಹುಟ್ಟಿ ಕಾಣಲು ಕನ್ನಡ ಪಂಡಿತರು. ಪಿರಿಯಾಪಟ್ಟಣದಲ್ಲಿ ಒಬ್ಬ ಪಂಡಿತರು, ಒಂದು ಅದ್ಭುತ ಮನುಷ್ಯ. ಅವರು ಮಾತನಾಡುವಾಗ, ಕನ್ನಡದಲ್ಲಿ ಮಾತನಾಡುವಾಗ, ಪಾಠ ಮಾಡುವಾಗ ಅಂಥ ಒಂದು ಆಸಕ್ತಿ ಹುಟ್ಟಾಯಿತು. ಯಾರು ಅವರ ಮಾಸ್ಟರ್ ಹೆಸರು? ಮಾಸ್ಟರ್ ಹೆಸರು ನಂಗೆ ಮರ್ತೋಗಿದೆ. ಅವರೊಬ್ಬರು ಸ್ವಲ್ಪ ಹಿರಿಯರಾಗಿದ್ರು, ತಲೆಗೆ ಮುಂಡಾಸ ಹಾಕೊಂಡಿದ್ರು, ಚಚ್ಚೆ ಹಾಕೊಂಡು ಕಾಲಿಗೆ ಪಂಪ್ ಶೂಸ್ ಹಾಕೊಂಡು ಬರ್ತಾಯಿದ್ರು. ಆಗಿನ ಕಾಲದ ಒಂದು ಡ್ರೆಸ್. ಅವರ ಹೆಸರು ನಂಗೆ ಮರ್ತೋಗಿದೆ. ಮತ್ತು ಲೆಕ್ಕದಲ್ಲೆಲ್ಲ ನಾನು 100ಕ್ಕೆ 100 ಮಾರ್ಕೆಲ್ಲ ತೆಗಿತಾ ಇದ್ದೆ. ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದೆ. ಹಾಗಾಗಿ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಕೆಲಸ ಆಯಿತು. ಅಂದರೆ ನಾನು ಮಿಡ್ಲ್ ಸ್ಕೂಲ್ ಪಾಸ್ ಆದ ಕೂಡಲೇ ನನ್ನ ತಲೆಯಲ್ಲೊಂದು ಐಡಿಯಾ ಇತ್ತು. ಹೋಟೆಲೆಲ್ಲ ಕೆಲಸ ಮಾಡ್ಕೊಂಡಿದ್ದು, ತಿಂಗಳಿಗೆ ಸ್ವಲ್ಪ ಸಂಬಳ ಕೊಡ್ತಾರೆ, ದುಡ್ಡು ಮಾಡಿ ಮತ್ತು ನಾನು ಒಬ್ಬ ಸಾಹುಕಾರ ಆಗ್ಬೋದು ಯೋಚನೆ ಮಾಡಿಕೊಂಡು ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಕೂತೆ. ಅದು ನಮ್ಮ ಎಲ್ಲ ಮಾಸ್ಟ್ರಿಗೆ ಗೊತ್ತಾಯಿತು. ಮತ್ತು ಪಿರಿಯಾಪಟ್ಟಣ ಡಾಕ್ಟರ್ ನಾರಾಯಣ ಉಡುಪಿಗೆ ಗೊತ್ತಾಯಿತು. ಅವರು ಮತ್ತು ಎಲ್ಲ ಮಾಸ್ಟರ್ಗಳು, ನಮ್ಮ ಮಾಸ್ಟರ್ಗಳೆಲ್ಲ ಬಂದು ನಮ್ಮ ಭಾವನ ಹತ್ರ ಹೇಳಿದರು, ನೋಡಿ ಅವ ಶಾಲೆ ಹೋಗಿದ್ರೆ ಅಂತ ನೀವು ಅದು ಮಾಡಬೇಡಿ, ಒಳ್ಳೆ ಹುಡುಗ, ಒಳ್ಳೆ ಓದ್ತಾನೆ, ಅವನಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಓದಿಸಿ ನೀವು. ನಮ್ಮ ಭಾವನೆಗೆ ಓದಿಸ್ಬೇಕು ಅಂತ ಆಸೆ ಇತ್ತು. ಕರೆಕ್ಟ್. ಆದರೆ ನಾನೇ ಬೇಡ ಅಂತ ಹೇಳುವಾಗ ಏನು ಮಾಡಲಿಕ್ಕೆ ಆಗಿಲ್ಲ. ಹಾಗೆ ಇವೆಲ್ಲ ಬಂದು ಪ್ರೆಷರ್ ಹಾಕಿದ್ರೆ ನನ್ನ ಕಡೆಗೆ ನಾನು ಹೈಸ್ಕೂಲಿಗೆ ಹೋಗಿ ಸೇರಿದೆ. ಹೈಸ್ಕೂಲ್ನೂ ಅಷ್ಟೇ 3 ವರ್ಷ ನಾನು ಇಂಗ್ಲೀಷ್ ಮೀಡಿಯಮಿಗೆ ಹೋಗಿದ್ದೆ. ಅಲ್ಲಿ ಕೂಡ ನನಗೆ ಒಳ್ಳೆಯ ಒಂದು ರೀತಿ ಸುವರ್ಣ ಸಮಯ ಅದು ನನಗೆ. 3 ವರ್ಷ ಉಂಟಲ್ಲ, ನಾನು ಓದಿದ್ದು ಅಷ್ಟು ಚೆನ್ನಾಗಿ ಓದ್ತಾ ಇದ್ದೆ. ಮತ್ತು ನನ್ನನ್ನು ಒಂದು ಸ್ಟೇಟಿಗೆ ರ್ಯಾಂಕ್ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಮಾಸ್ಟರ್ಗಳೆಲ್ಲ. ಆ ಸಮಯ ನಾನು SLC ಇರುವಾಗ ಏನಾಯಿತು ಅಂದರೆ, ಮೈಸೂರು ನಮ್ಮ ಅಣ್ಣ ಒಬ್ಬ ಹೋಟ್ಲ್ ಮಾಡ್ತಾಯಿದ್ದ. ಅವನಿಗೆ ಟೈಫಾಯ್ಡ್ ಆಯಿತು. ನನ್ನನ್ನು ಹಾಕ್ಕೊಂಡು ಅಲ್ಲಿಗೆ ಸ್ವಲ್ಪ ದಿವಸ ಅಲ್ಲಿ ಇರಲಿಕ್ಕೆ. ಹಾಗಾಗಿ ನನಗೆ ಎಲ್ಲದರಲ್ಲೂ 90 ಇಂಗ್ಲೀಷ್ನಲ್ಲಿ 91 ಮಾರ್ಕೆಲ್ಲ ಬಂತು. ಆದರೆ ಕನ್ನಡದಲ್ಲಿ ಬರೀ 56 ಮಾರ್ಕ್ ಬಂತು. ಫಸ್ಟ್ ಕ್ಲಾಸ್ ಮಾರ್ಕ್ ಬಂತು. ಇಡೀ ಸ್ಟೇಟಿಗೆ ನಾನು 37ನೇ ರ್ಯಾಂಕ್ ಬಂದೆ. ಅದು ಕೂಡ ಒಂದು ಸಂತೋಷ ಸಂಖ್ಯೆ. ಹೌದು, ದೊಡ್ಡ ವಿಚಾರ. ಅದನ್ನೆಲ್ಲ ನಾವು ವಿಜೃಂಭಿಸಿಗೆ ಹೋಗಿಲ್ಲ. ಕರೆಕ್ಟ್. ನನಗದು ಸಾಮಾನ್ಯ ಸಂಖ್ಯೆ ಆಗಿತ್ತು. ಕೆಲವೆಲ್ಲ ಬರೀ ಫಸ್ಟ್ ಕ್ಲಾಸ್ ಬಂದೆ, ಪಾಸ್ ಆಗಿದ್ದು ಸಾಕಿತ್ತು ಎಂಬ ಮನೋಭಾವದಲ್ಲಿದ್ದ ಮಕ್ಕಳಿಗೆಲ್ಲ ಖುಷಿ ಪಟ್ಟಿದ್ದಾರೆ. ಕರೆಕ್ಟ್. ಆದರೆ ನನಗೆ ಅಂಥ ಒಂದು ವಿಶೇಷ ಅನ್ನಿಸ್ಲಿಲ್ಲ. ನಮ್ಮ ತಂದೆ ತಾಯಿಗೆ ವಿಶೇಷ ಅಂತ ಅನ್ನಿಸ್ಲಿಲ್ಲ. ಕಾಮನ್ ಆರ್ಡಿನರಿ ಆಗಿ ಒಂದು ಪಾಸಾಗಿ ಹೋಗಿದ್ದಾನೆ ಅಂತ ಆಯಿತು. ಹಾಗೆ
ಅಲ್ಲಿ ಹೈಸ್ಕೂಲ್ ಮುಗಿದ ಮೇಲೆ ಇನ್ನೇನಪ್ಪ ಮಾಡೋದು ಅಂತ ಹೇಳುವಾಗ ಮೈಸೂರಿನಲ್ಲಿ ನಮ್ಮ ಅಣ್ಣ ಒಂದು ಹೋಟೆಲ್ ಮಾಡಿಲ್ಲ. ಅಣ್ಣ ಹೇಳಿದ ನೀನು ಬಾ ಅಂತ. ಅಂದರೆ ಅವರಲ್ಲಿ ಒಂದು ಭಾವನೆ ಇವನಿಗೆ ಓದಿಸಿದಾಗ ಆಯಿತು. ಕರೆಕ್ಟ್. ನಮ್ಮನೆ ಮನೆ ಹೋಟೆಲ್ನಲ್ಲಿ ಒಂದು ಮ್ಯಾನೇಜ್ಮೆಂಟ್ ನೋಡ್ಲಿಕ್ಕೆ ಒಂದು ಜನ ಆಯಿತು. ಹೌದಪ್ಪ, ಕರೆಕ್ಟ್. ಅವ ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿ ಕೂಡ ಹೋಟೆಲ್ ನಾನು ಕೆಲಸ ಮಾಡ್ಕೊಂಡು ಯಾರಿಗೂ ನಾನೊಬ್ಬ ವಿದ್ಯಾರ್ಥಿಯಿಂದ ಗೊತ್ತಾಗ್ತಾ ಇರಲಿಲ್ಲ. ಹುಣಸೂರಿನಲ್ಲಿರುವಾಗ ನಾನು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಿಂದಿನ ಭಾಗದಿಂದ ಶಾಲೆಗೆ ಹೋಗಿ ಬರ್ತಾ ಇದ್ದೆ ನಡ್ಕೊಂಡೋಗಿ. ಅದು ನಿಮ್ಮೊಬ್ಬ ಹೋಟೆಲ್ ಇಬ್ಬರು ಅಂಡರ್ ಮಗ ಇರಬೇಕು ಹಾಗೆ ಅಂತ ಜನ ತಿಳ್ಕೊಂಡಿಟ್ಟರೆ ಹೊರತು ನಾನೊಬ್ಬ ವಿದ್ಯಾರ್ಥಿ ಆಗಿದ್ದೆ ಮತ್ತು ಒಂದು 32 ರ್ಯಾಂಕ್ ಬಂದ ಹುಡುಗ ಆಗಿದ್ದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೂ ಕೂಡ ನಾನು ಕೆಲಸದಲ್ಲಿ ಒಳ್ಳೆ ಆಸಕ್ತಿ ವಹಿಸ್ಕೊಂಡಿದ್ದೆ. ನಾನು ಎಲ್ಲ ಕೆಲಸ ದೋಸೆ ಒಯ್ಯೋದು, ಕಾಫಿ ಮಾಡೋದು, ಆಮೇಲೆ ಚಟ್ನಿ ರುಬ್ಬೋದು, ಇಂಥ ಎಲ್ಲ ಕೆಲಸದಲ್ಲಿ ನನಗೆ ಒಳ್ಳೆ ಆಸಕ್ತಿ ಇತ್ತು. ಆಸಕ್ತಿನ ಕೆಲಸ ಮಾಡ್ತಾ ಇದ್ದೆ. ಅದು ನನಗೊಂದು ತೃಪ್ತಿ ಕೊಡ್ತಾ ಇತ್ತು. ಕರೆಕ್ಟ್. ಮತ್ತೆ ಮೈಸೂರಿಗೆ ಮೊನ್ನೆ ಬಂದಾಗ ನೀವೇ ನಮಗೆ ಒಂದು ಒಳ್ಳೆ ಚಾ ಮಾಡಿ ಮೈಸೂರಿಗೆ ಹೋದ ಮೇಲೆ ಅಲ್ಲಿ ಸೆಂಟ್ ಅಲೋಷಿಯಸ್ ಕಾಲೇಜ್ ಅಂತ ಉಂಟು, ಅಲ್ಲಿ ನಾನು ಸೇರಿಸಿದೆ. ಅಲ್ಲಿ ನಮಗೆ ಅಣ್ಣ ಒಂದು ಸೈಕಲ್ ಸೇರಿಸಿಕೊಟ್ಟ. ಸೈಕಲ್ನಲ್ಲಿ ಹೋಗಿ ಬರ್ತಾ ಇದ್ದೆ. BSc ಸೇರೋ ಮೊದಲು ಅಲ್ಲಿ ಇಂಟರ್ಮೀಡಿಯೇಟ್ ಅಂತ ಉಂಟು. SLC ಇಂಟರ್ಮೀಡಿಯೇಟ್ ಅಂತ 2 ವರ್ಷ. ಅದು ಯುವರಾಜಸ್ ಕಾಲೇಜಲ್ಲಿ ನಾನು 2 ವರ್ಷ ಯುವರಾಜಸ್ ಕಾಲೇಜ್ ಹೋದೆ. ಅಲ್ಲಿ ಕೂಡ ಒಮ್ಮೆ ಫೇಲ್ ಆದೆ, ಆಮೇಲೆ ಪುನಃ ಪಾಸ್ ಆದೆ, ಆಮೇಲೆ BSc ಸೇರಿದೆ. ಅದೇ ನೀವು ಇಷ್ಟು ಬ್ರಿಲಿಯಂಟ್ ಆಗಿದ್ದವರು ಅದೊಂದು ಮುಖ್ಯವಾಗಿ ವಿಚಾರ ಅಂತ ಹೇಳಿದೆ. ನಾನು ಒಂದು ಹಳ್ಳಿ ಪ್ರದೇಶ ಒಂದು ಸಿಟಿಗೆ ಹೋದ ಮೇಲೆ ಅಲ್ಲಿ ಸಿಟಿಯಲ್ಲಿ ಬೇಕಾದಷ್ಟು ಆಮಿಷಗಳಿದ್ದಾವೆ ನಮ್ಮನ್ನು ಲ್ಯೂಟ್ ಮಾಡಲಿಕ್ಕೆ. ಹೌದು, ಕರೆಕ್ಟ್. ಅಲ್ಲಿ ಸಿನಿಮಾ ಅದು ಇದು ಎಲ್ಲ. ನಾನು ಸಿನಿಮಾ ವಾರಕ್ಕೆ 4 ಸಿನಿಮಾ ನೋಡ್ತಾ ಇದ್ದೆ. ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗ್ತಾ ಇದ್ದೆ. ಇಂಗ್ಲೀಷ್ ಸಿನಿಮಾಗಳು ನೋಡ್ತಾ ಇದ್ದೆ. ಅವೆಲ್ಲ ಕಿಸ್ ಸೀನ್ ಎಲ್ಲ ಇರ್ತಾರೆ, ಅದೆಲ್ಲ ನೋಡ್ಕೊಂಡು. ಅಂದರೆ ಆ ಪೀರಿಯಡ್ನಲ್ಲಿ 16-20 ವರ್ಷದ ಪೀರಿಯಡ್ನಲ್ಲಿ ಕರೆಕ್ಟ್ ಅದು ಎಲ್ಲ ಮಕ್ಕಳಿಗೂ ಆ ಒಂದು ಭಾವನೆ ಬರ್ತದೆ. ಹೌದು, ಹಾಗಾಗಿ ಅಂದ್ರೆ ಮೈಂಡ್ ಡೈವರ್ಟ್ ಆಗುವಂತಹ ಕಾಲ ಆಗುತ್ತೆ. ನಾನು ಹೆಚ್ಚಾಗಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಹೆಚ್ಚು ಓದಲಿಕ್ಕೂ ಆಗಲಿಲ್ಲ. ಮತ್ತು ನನಗೆ ಯಾವಾಗಲೂ ಒಂದು ತಲೆನೋವು ಬರ್ತಾ ಇತ್ತು. ನನ್ನ ಆರೋಗ್ಯವು ಕೂಡ ಸ್ವಲ್ಪ ಸೂಕ್ಷ್ಮವಾಗಿತ್ತು. ಹಾಗಾಗಿ ನಾನು ಅಲ್ಲಿ ಒಳ್ಳೆ ಮಾರ್ಕನ್ನು ತೆಗೆದಿಲ್ಲ, ಒಳ್ಳೆ ಹೆಸರು ಪಡೆಯಲಿಲ್ಲ. ಆದರೆ BScಯಲ್ಲಿ ನನಗೆ ಎಲ್ಲ ಫಸ್ಟ್ ಕ್ಲಾಸ್ ಬಂತು. ಕನ್ನಡ ಕೆಮಿಸ್ಟ್ರಿಯಲ್ಲಿ ನಾನು ಫೇಲ್ ಆದೆ. ಅದೊಂದು ಮಿಸ್ಟ್ರಿ ಆಗಿತ್ತು ನನಗೆ. ಹಾಗಂತ ಒಳ್ಳೆ ಪ್ರೊಫೆಸರ್ ಸಿಕ್ಕಿದ್ರು, ನಾರಾಯಣ ರಾವ್ ಅಂತ, ಕರೆಕ್ಟ್, ಕೆಮಿಸ್ಟ್ರಿ ಪ್ರೊಫೆಸರ್. ಆದರೂ ಅವರು ನನಗೆ ಅದು ಏನೋ ತೊಂದರೆ ಆಯಿತು. ಅದು ಹಾಗಾಗಿ ನಾನು ಅಲ್ಲಿ ಕೂಡ BScಯಲ್ಲಿ ಫೇಲ್ ಆದೆ. ಕರೆಕ್ಟ್. ಅದಕ್ಕೆ ಮೊದಲು ಏನಾಗಿತ್ತು ಅಂತ ಹೇಳಿ ಇಂಟರ್ಮೀಡಿಯೇಟ್ ಆದ ಕೂಡಲೇ ನಾನು ಅಲ್ಲಿ ಕೂಡ ನಮ್ಮ ಅಣ್ಣ ಏನೋ ಒಂದು ದಿವಸ ಬೈದು ಬಿಟ್ಟ ನನಗೆ. ಬೈದು ಬಿಟ್ಟು ಕೂಡ ನನ್ನ ಬ್ಯಾಗ್ನಲ್ಲಿ ಕೆಲವು ಬಟ್ಟೆ ಗಿಟ್ಟೆ ಹಾಕೊಂಡು ನನ್ನ ಸರ್ಟಿಫಿಕೇಟ್ ಎಲ್ಲ ಹಾಕ್ಕೊಂಡು ಒಂದು ರಾತ್ರಿ ಪದರಾಡು ಬೆಂಗಳೂರು ಟ್ರೈನ್ ಹತ್ಕೊಂಡು ಹೋದೆ. ಬೆಂಗಳೂರು ಟ್ರೈನ್ ಹತ್ಕೊಂಡು ಹೋಗಿ ಶೇಷಾದ್ರಿಪುರದಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸಿಕ್ಕಿಸ್ಕೊಂಡೆ. ಅಲ್ಲಿ ತಿಂಗಳಿಗೆ 20 ರೂಪಾಯಿ ಸಂಬಳ ಕೊಡ್ತೇನೆ ಅಂತ ಹೇಳಿದ್ರು. ಅಲ್ಲಿ ಒಳ್ಳೆ ಕೆಲಸ ಮಾಡಿದೆ ಒಂದು 2 ತಿಂಗಳು. ಅದು ನಮ್ಮ ಅಣ್ಣನಿಗೆ ಗೊತ್ತಾಯಿತು. ಆವಾಗ ಗೊತ್ತಾಗಿ ಅವನಿಗೆ ಮದುವೆ ಆಗಲಿಲ್ಲ. ಆವಾಗ ಮದುವೆ ನಿಶ್ಚಯ ಆಗಿತ್ತು. ಆಮೇಲೆ ಮದುವೆ ಆಗುವ ಸಮಯದಲ್ಲಿ ಹೋಟ್ಲಿಗೆ ಜನ ಬೇಕು ಅಂತೇಳಿ ಅಲ್ಲಿ ಹುಡ್ಕೊಂಡು ಬಂದ. ಅಲ್ಲಿಂದ ಮತ್ತೆ ಪುನಃ ನಾನು ಮೈಸೂರಿಗೆ ಬಂದೆ. ಮೈಸೂರು ಅಣ್ಣನಿಗೆ ಮದುವೆ ಆಯಿತು, ಎಲ್ಲ ಆಯಿತು. ಆ ಸಮಯದಲ್ಲಿ ಯಾರಾದರೂ ಹೀಗೆ ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾವ ನಮ್ಮನೆ ಒಂದು ಕಷ್ಟ ಆಗುತ್ತೆ ಎಂಬ ವಿಚಾರ ನನಗೆ ಗೊತ್ತಾದ್ದು ನನ್ನ ಮಗ ಕೂಡ ಒಮ್ಮೆ ಹೇಳದೆ ಹೋದಾಗ. ಅದು ಈಗ ನಾನು ಎಲ್ಲ ಮಕ್ಕಳಿಗೆ ಹೇಳಿದೆ, ಎಂಥ ಕಷ್ಟ ಬಂದರೂ ಹೇಳದೆ ಹೋಗಿ, ಹೇಳಿ ಎಲ್ಲಿ ಬೇಕಾದ್ರೆ ಹೋಗಿ, ಬಾವಿಗೆ ಬೇಕಾದ್ರೆ ಬೀಳಿ, ಅಲ್ಲಿ ಮನೆಯಲ್ಲಿ ಹೇಳಿ ಹೋಗಿ ಅಂತ ನಾನು ಎಲ್ರಿಗೂ ಒಂಥರ ಹೇಳ್ತಾ ಇರ್ತೀನಿ. ಕರೆಕ್ಟ್, ಕರೆಕ್ಟ್. ಅದು ಅನುಭವ ನನ್ನದು ಕೂಡ. ಯಾಕೆಂತಂದ್ರೆ ನಾನು ಕೂಡ ಒಮ್ಮೆ ತಂದೆಗೆ ಹೇಳದೆ ಒಮ್ಮೆ ಬೆಂಗಳೂರಿಗೆ ಹೋಗಿದ್ದೆ. ಮನೆಯವರ ಒಂದು ಸಂಕಟವನ್ನ ಯಾರಿಗೂ ಅಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು. ನಾನು BScಯಲ್ಲಿ ಈಗ ಆದ್ಮೇಲೆ ನಾವು ಊರಿಗೆ ಬಂದೆ. ಊರಿಗೆ ಬಂದಾಗ ನಮ್ಮ ಅಣ್ಣ ಒಬ್ಬ ಹೇಳಿದ, ಇಲ್ಲಿ LIC ಈಗ ತಗೊಳ್ತಾರೆ, ನೀನು ಒಂದು ಅಪ್ಲಿಕೇಶನ್ ಹಾಕು ಅಂತ. ನಾನು LICಗೆ ಅಪ್ಲಿಕೇಶನ್ ಹಾಕಿದ್ದೆ. ಅದರಲ್ಲಿ ನನ್ನ ಹೈಸ್ಕೂಲ್ ಮಾರ್ಕನ್ನು ಕನ್ಸಿಡರ್ ಮಾಡಿ ನನಗೆ LICಗೆ ಕೆಲಸ ಆಯ್ತು. ಯಾಕೆಂದರೆ BSc ಫೇಲ್ ಆಗಿಲ್ಲ. ಕರೆಕ್ಟ್. ಹಾಗಾಗಿ ಹೈಸ್ಕೂಲ್ ಮಾರ್ಕ್ ಒಳ್ಳೆದಿತ್ತು, ಒಳ್ಳೆ 90-98% ಮಾರ್ಕ್ಸ್ ಇತ್ತು. ಹಾಗಾಗಿ ನನಗೆ LICಯಲ್ಲಿ ಕೂಡಲೇ ಕೆಲಸ ಇತ್ತು. ಆದರೆ LIC ಕೆಲಸ ಸಿಕ್ಕಿದಾಗ ಆವಾಗೊಂದು ಮೆಡಿಕಲ್ ರಿಪೋರ್ಟ್ ತಗೊಳ್ಳಿಕ್ಕೆ ಉಂಟು. ಒಬ್ಬ ಡಾಕ್ಟರ್ 5,000 ಅಂತಿಲ್ಲ, ಭಾಳ ಚಿಕ್ಕ ಡಾಕ್ಟರ್. ನಾನು ಯಾವ್ದು ಇನ್ಫ್ಲೂಯೆನ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. 5,000 ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡೋಗಿದ್ದು. ನಾನು ಅಂಡರ್ ವೆಯ್ಟ್ ಅಂಡರ್ ವೆಯ್ಟ್ ಬಂದಮೇಲೆ ಇವರು ಇಲ್ಲಿಂದ ಸೋಮಲ ಆಫೀಸಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಕನ್ಸಿಡರ್ ಮಾಡುವಂಥ ಬಿತ್ತು. ಅಷ್ಟೊತ್ತಿಗೆ 3 ತಿಂಗಳು ನನಗೆ ಟೆಂಪರರಿ ವರ್ಕ್ ಕೊಡ್ತು. ಆ ಟೆಂಪರರಿ ವರ್ಕ್ ಮಾಡುವಾಗ ನಾನು ತುಂಬ ಒಳ್ಳೆಯ ವಿಷಯದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಬಾಕಿಯವರು ಮಾಡುವ ಕೆಲಸವನ್ನು ನೋಡ್ಕೊಂಡು ನನಗೆ ಭಾಳ ಬೇಜಾರಾಗ್ತಾಯಿತ್ತು. ಇಷ್ಟು ಸಂಬಳ ತೊಗೊಂಡಿದ್ದು ಈ ನಮ್ಮನೆ ಕೆಲಸ ಮಾಡ್ತಾರೆ ಅಂತ. ಅದು ನಾನು ಕೆಲಸ ಮಾಡ್ತಾರೆ. 3 ತಿಂಗಳಾದಮೇಲೆ ನನಗೆ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಆಗಿ ನನ್ನನ್ನು ಚಿಕ್ಕಮಗಳೂರಿಗೆ ಹಾಕಿದ್ರು. ಚಿಕ್ಕಮಗಳೂರಿನಲ್ಲಿ ನಾನು 4 ವರ್ಷ ಅಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ.
ಅಲ್ಲಿ ನನಗೆ ಒಳ್ಳೊಳ್ಳೆ ಸ್ನೇಹಿತರೆಲ್ಲ ಸಿಕ್ಕಿದ್ರು. ಅಡುಗೆ ಮಾಡೋದು, ಆಟ ಆಡೋದು, ಬ್ಯಾಡ್ಮಿಂಟನ್ ಆಡೋದು, ಅದು ಇದೆಲ್ಲ ಮಾಡಿಸ್ಕೊಂಡು ಒಳ್ಳೆ ಗಮ್ಮತ್ತಿನಲ್ಲಿ ಒಂದು 4 ವರ್ಷ ಅಲ್ಲಿ ಕಳೆದೆ. ಹಾಗೆ ಅಲ್ಲಿ ಸಿನಿಮಾ ನೋಡೋದು ಅದೆಲ್ಲ ಆ ಅಭ್ಯಾಸ ಇತ್ತು. ಹುಡುಗಿಯನ್ನು ನೋಡೋದು, ಚುಡಾಯಿಸೋದು ಇದೆಲ್ಲ ಇತ್ತು. ಅದು ಎಲ್ಲಿ ಯಾರು ಇಲ್ಲ. ಆ ಸಮಯದಲ್ಲಿ ನನಗೆ ಅಂದ್ರೆ ಅದು ಅತಿರೇಕವಾಗಿ ಅಲ್ಲ, ಒಂದು ಮಿತಿಯಲ್ಲಿ. ಆ ಸಮಯದಲ್ಲಿ ನಾನು ಕಾಲೇಜಿನಲ್ಲಿರುವಾಗಲೇ ಕೆಲವು ಲೇಖನಗಳನ್ನು ಬರೀತಾ ಇದ್ದೆ. ಅದು ಅಲ್ಲಿ ನಾನು ಹಾಸ್ಯ ಲೇಖನಕ್ಕೆ ಒಲವು ಸೇರಿಸಿದ್ದು ಯಾಕೆಂದರೆ ನನಗೆ ಹೋಟೆಲ್ಗೆ ಬರುವ ಎಲ್ಲ ವ್ಯಕ್ತಿಗಳನ್ನು ನೋಡಿ ಅವನೊಂದು ರೀತಿ ವಿಡಂಬನೆ ಮಾಡಬೇಕು, ತಮಾಷೆ ಮಾಡಬೇಕು ಎಂಬ ಭಾವನೆ ಬಂದು ಅದೇ ನಮ್ಮನ್ನೇ ಬರೀತಾ ಬಲ್ಲೆ. ನಾನು ಆವಾಗ ಕನ್ನಡಪ್ರಭದಲ್ಲಿ ಸಾಧಾರಣ 1 ವರ್ಷ ಭಾನುವಾರ ಮೆಲುಕು ಅಂತ ಸಣ್ಣ ಸಣ್ಣ ಹಾಸ್ಯ ಲೇಖನಗಳನ್ನು ಬರೀತಾ ಇದ್ದೆ. ಓಹೋ, ಆಗ ಕನ್ನಡಪ್ರಭದಲ್ಲಿ. ಹೌದು, ಅದು ಒಂದೇ ಒಂದು ಲೇಖನ ಅಂತ ಇಲ್ಲ. ಸಾಧಾರಣ 1 ವರ್ಷ ಪ್ರತಿ ವಾರ ಒಂದೊಂದು ಲೇಖನ ಬರ್ತಾ ಇತ್ತು. ಅದಕ್ಕೇನು ಸಂಭಾವನೆ ಕೊಡ್ತಾ ಇಲ್ಲ ಬಿಡಿ. ಆಮೇಲೆ ನನ್ನ ಒಂದು ಪ್ರಹಸನ ಆಕಾಶವಾಣಿ, ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಯಿತು. ನಾನು ಟೌನ್ ಹಾಲಲ್ಲಿ ಹೋಗಿ ಕೇಳಿದೆ, ಭಾಳ ಚೆನ್ನಾಗಿ ಪ್ರಸಾರ ಆಯಿತು. ಅದಕ್ಕೊಂದು 15 ರೂಪಾಯಿ ಒಂದು ಚೆಕ್ ಕಳಿಸಿದ್ರು. ಆ ಚೆಕ್ ತಗೊಂಡು ಭಾಳ ಖುಷಿಪಟ್ಟಿದ್ದೆ ಅವರು. ಆಮೇಲೆ ಇಲ್ಲಿ ಚಿಕ್ಕಮಗಳೂರಿಗೆ ಹೋದ ಮೇಲೆ ನಾನು ಹೀಗೆ ಕೆಲವು ಲೇಖನಗಳು ಬರೀತಾ ಇದ್ದೆ. ಎಲ್ಲ ಸುಧಾ ಅದು ಇದು ಎಲ್ಲ ಬೇರೆ ಬೇರೆ ಒಳ್ಳೊಳ್ಳೆ ಪತ್ರಿಕೆಗಳು ಬರ್ತಾಯಿತ್ತು. ಹಾಗೆ ಅಲ್ಲಲ್ಲಿ ಕೆಲವಕ್ಕೆ ಸಂಭಾವನೆ ಕೂಡ ಬರ್ತಾಯಿತ್ತು. ಆಮೇಲೆ ಅಲ್ಲೊಬ್ಬರು ಸವ್ಯಸಾಚಿ ಅಂತ ಒಬ್ಬರು ವೆಂಕಟಾಚಾರ ಅಂತ, ಈಗ ಹಿರೇಮಗಳು ಕಣ್ಣನ ಹೆಸರು ಕೇಳಿದ್ದೀರಲ್ಲ, ಅವರ ತಂದೆಯವರು ಅವಾಗ ಮಾಸ್ಟರ್ ಆಗಿದ್ದರು. ಒಂದು ಸೈಕಲ್ನಲ್ಲಿ ಯಾವಾಗಲೂ ನಮ್ಮ ಆಫೀಸಿಗೆ ಬರ್ತಾಯಿದ್ರು. ಹಾಗೆ ನನ್ನನ್ನು ಪುಸ್ತಕ ಮಾಡಬೇಕು ಅಂತ ಆಸೆ ಆದಾಗ ಹೇಳಿದೆ, ನನಗೆ ಪುಸ್ತಕ ಮಾಡಲಿಕ್ಕೆ ಖರ್ಚಿಗೆ ನಾನೇ ಕೊಡ್ತೇನೆ. ಯಾವ ಪುಸ್ತಕ? ನೀವೇ ಬರೆದದ್ದು? ಅಕ್ಕನ ಮದುವೆ ಅಂತ ಎಲ್ಲ ನನ್ನ ಲೇಖನಗಳನ್ನು, ಪ್ರಬಂಧಗಳನ್ನು ಒಟ್ಟು ಮಾಡಿ ಒಂದು ಪುಸ್ತಕ ಮಾಡಿದ್ದು. ಅದು ಅಲ್ಲಿ ರಾಮಕೃಷ್ಣ ಹೆಗಡೆರ ಭಾವನವನ್ನು ಪರಿಸ್ಥಿತ್ತು. ಅಲ್ಲಿ ಹೋಗಿ ಅಲ್ಲಿ ಆವಾಗ ಮೊಳೆ ಜೋಡಿಸೋದಲ್ಲ, ಮೊಳೆ ಜೋಡಿಸುವಾಗ ಅಲ್ಲೊಬ್ಬ ಒಂದು ಕಣ್ಣಿನ ಒಬ್ಬ ಇದು ಮೊಳೆ ಜೋಡಿಸೋರು. ಅವಳಿಗೆ ಯಾವಾಗಲೂ ಹೋಗಿ ಕಾಪಿ ಕುಡಿಸಿ ಅಲ್ಲೆಲ್ಲ ಮಾಡಿ ಅವರು ಹಣ ಒಂದು 6 ತಿಂಗಳು ತೊಗೊಂಡ್ರು ಒಂದು ಪುಸ್ತಕಕ್ಕೆ ಮೊಳೆ ಜೋಡಿಸಿ ಅಲ್ಲಿ ಮಾಡಿಕೊಡ್ಲಿಕ್ಕೆ. ಆಮೇಲೆ ಅದನ್ನು ಅಲ್ಲೇ ಪ್ರಿಂಟ್ ಮಾಡಿಸಿದೆ. ಅದಕ್ಕೆ ಮುಖಪುಟಕ್ಕೆ ನಾನು ಮೂರ್ತಿಗೆ ಒಂದು ಕಾಗದ ಹಾಕಿದೆ. ಯಾವ ಮೂರ್ತಿ? ಪ್ರಜಾವಾಣಿ ರಾಮಮೂರ್ತಿಯಿಂದ ದೊಡ್ಡ ಕಾರ್ಟೂನಿಸ್ಟ್ ಇದ್ರು. ನಾನು ಹೀಗೆ ಅವರಿಗೆ ಪೋಸ್ಟ್ ಕಾರ್ಡ್ ಬರೆದು ನನ್ನೊಂದು ಫೋಟೋ ಕಳಿಸಿ ಇದಕ್ಕೊಂದು ಕಾರ್ಟೂನ್ ಬರೆದು ಕೊಡ್ತಿಲ್ಲ ಅಂತ ಕೇಳಿದೆ. ಯಾರಿಗೂ ಅವರು ಅಂತ ರಿಪ್ಲೈ ಕೊಡ್ತಾ ಇಲ್ಲ. ನನಗೆ ಅವರು ಒಂದು ಒಳ್ಳೆ ಕಾರ್ಟೂನ್ ಬರೆದು ಕಳಿಸಿ ಇದಕ್ಕೆ 35 ರೂಪಾಯಿ ಕಳಿಸಿ ಅಂತ ಹೇಳಿದ್ರು. ನಾನು ಆವಾಗ 35 ರೂಪಾಯಿ ಉಂಟು, ನಾನು ಬರೀ 25 ರೂಪಾಯಿ ಕಳಿಸಿದೆ ಅವರಿಗೆ. ಆಮೇಲೆ ಅವರಿಗೆ ಹೇಳಿದೆ, ನನ್ನ ಪುಸ್ತಕಕ್ಕೊಂದು ಮುಖಪುಟ ಆಗಬೇಕು, ಇದನ್ನು ನೀವು ಮಾಡಿಕೊಡ್ಬೋದು ಅಥವಾ ಬೇರೆ ಯಾವುದು ಆರ್ಟಿಸ್ಟ್ ಇದ್ದರೆ ಅವತ್ತು ಹೇಳ್ತೀರ, ಇಲ್ಲ ನಾನೇ ಮಾಡಿಕೊಡ್ತೇನೆ, ಸ್ಕ್ರಿಪ್ಟ್ ಕಳಿಸಿ ಅಂತ ಹೇಳಿದ್ರು. ಪುಸ್ತಕ ಕಳಿಸಿದೆ ಅವರಿಗೆ. ಪುಸ್ತಕ ಕಳಿಸಿದೆ. ಅವರು ಒಂದು ಒಳ್ಳೆಯ ಮುಖಚಿತ್ರ ಮಾಡಿಕೊಟ್ರು. ಆಮೇಲೆ ಅವರ ಒಂದು ಕಾಗದ ಬಂತು, ಇಲ್ಲ ಬಾಪು 35, ಹಿಂದಿನ 10, 40 ಕಳಿಸಿಕೊಡ್ಬೇಕು ಅಂತ. ಆಮೇಲೆ ಕಳಿಸಿಕೊಟ್ಟೆ. ಮೂರ್ತಿಯವರು ನನಗೆ ಕಾರ್ಟೂನ್ ಮಾಡಿಕೊಟ್ಟದ್ದು, ಆಮೇಲೆ ಮುಖಚಿತ್ರ ಬರೆದು ಕೊಟ್ಟದ್ದು ತುಂಬ ಜನರಿಗೆ ಆಶ್ಚರ್ಯ ಆಯಿತು. ನೀವು ಭಾಳ ಲಕ್ಕಿ ಅಂತ. ಆವಾಗ ಇಲ್ಲಿ ಉಡುಪಿಯಲ್ಲೊಂದು ಕಾರ್ಟೂನಿಸ್ಟ್ ಕಾನ್ಫರೆನ್ಸ್ ಆಯಿತು, ವ್ಯಂಗ್ಯ ಚಿತ್ರ ಬರಹಗಾರರ. ಆವಾಗ ಮೂರ್ತಿ ಉಡುಪಿಗೆ ಬಂದಿದ್ದು. ಇಲ್ಲಿ GS ಅಂತ ದೊಡ್ಡ ಒಬ್ಬ ಆರ್ಟಿಸ್ಟ್ ಇದ್ದರು. ಅವಾಗ ನನ್ನನ್ನು ಕರ್ಕೊಂಡೋಗಿ ತೋರಿಸಿದ್ರು. ಮಿಸ್ಟರ್ ಮೂರ್ತಿ, ಡು ಯು ನೋ ದಿಸ್ ಮ್ಯಾನ್ ಅಂತ ಹೇಳಿದ್ರು. ಅವ್ರು ಹೀಗೆ ನೋಡಿದ್ರು, ಕೂಗೋ ಅಕ್ಕಲ್ಲ ಮದುವೆ. ನನಗೆ ಆಶ್ಚರ್ಯ ಆಯಿತು. ಹಾಗೆ ಅವರಿಂದ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಆಗಿನಿಂದನೇ ನಿಮ್ಮ ಹೆಸರು ಕೂಗು ಅಂತಾನೆ. ನಾನು ಕೂಗು ಅಂತ ಬೈತಾ ಇದ್ದೆ ಬಂದು. ಅದ್ರ ಬಗ್ಗೆ ಒಂದು ಸಣ್ಣ ಕಥೆ ಉಂಟು, ಬೇರೆ ಬಿಡಿ. ಆಮೇಲೆ ನಾನೇ ಕೇಳ್ತೇನೆ. ಆಮೇಲೆ ಈ ಇದಕ್ಕೆ ಒಂದು ಮುನ್ನಡಿ ಆಗಬೇಕಲ್ಲ ಪುಸ್ತಕಕ್ಕೆ. ನಾನು ಅಲ್ಲೇ ವೆಂಕಣ್ಣಾಚಾರ್ಯ ಕೊಟ್ಟೆ, ಅದಕ್ಕೊಂದು ಮುನ್ನಡಿ ನೀವೇ ಬರ್ಕೊಟ್ಟಿದ್ದೆ. ಅವ್ರು ಏನು ಮಾಡಿದ್ರು, ಗೊರೂರು ರಾಮಸ್ವಾಮಿ ಹಂಗಾಗಿ ಕಳಿಸಿದ್ರು. ಇವರು ಅಯ್ಯಂಗಾರರು, ಅವರು ಅಯ್ಯಂಗಾರರು. ಗೊರೂರು ರಾಮಸ್ವಾಮಿ ಹಂಗಾರರು ನಾನು ನೋಡಿಲ್ಲ, ಅವರ ಪುಸ್ತಕ ಎಲ್ಲ ಓದ್ತಾ ಇದ್ದೆ. ಅವರು ಒಂದು ಸುಮಾರು 8-10 ಪುಟದ ಒಂದು ಮುನ್ನಡಿ, ಅದ್ಭುತವಾದ ಮುನ್ನಡಿ ಬರೆದಿದ್ದಾರೆ. ಯಾವ ಹೊಸ ಲೇಖಕನೂ ಅದನ್ನು ಓದಬೇಕು, ಅದರಲ್ಲಿರುವಂಥ ವಿಚಾರಗಳನ್ನ ಮನನ ಮಾಡಬೇಕು ಅಂತ ಒಂದು ಮುನ್ನಡಿ ಬರೆದುಕೊಟ್ರು. ಭಾಳ ಚೆನ್ನಾಗಿದೆ ಪುಸ್ತಕ ಅಂತ ಬರೆದುಕೊಟ್ರು. ಆಮೇಲೆ ಪುಸ್ತಕವನ್ನು ಅಲ್ಲಿ ಕೋದಂಡರಾಮ ದೇವಸ್ಥಾನದಲ್ಲಿ ಬಿಡುಗಡೆ ಮಾಡಿದೆ. ಅದಕ್ಕೆ ಕೃಷ್ಣರಾಜು ಅಂತ ಅಲ್ಲಿ ನಮ್ಮ ನಾರಾಯಣ ಮಗ, ಅವ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದ, ಅವ ಬಂದು ಬಿಡುಗಡೆ ಮಾಡಿದ. ಒಬ್ಬ ಕಾಲೇಜ್ ಪ್ರೊಫೆಸರ್ ಬಂದು ಪುಸ್ತಕವನ್ನು ವಿಮರ್ಶೆ ಮಾಡಿದ್ದು, ಭಾಳ ಚೆನ್ನಾಗಿ ಉಂಟಂತ ಹೇಳಿದ್ರು. ಆ ಪುಸ್ತಕಕ್ಕೆ ಆಗ ನಾನು 2 ರೂಪಾಯಿ ಇಟ್ಟದ್ದು. ಉಂಟಾ ನಿಮ್ಮ ಹತ್ರ ಅದು ಪುಸ್ತಕ? ಹೌದು, ನನಗೆ ಕೊಡಿ. ಮತ್ತೆ ಕೊಟ್ಟಿರ್ಬೇಕು ಬಂದ ಇಲ್ವಾ? ಇಲ್ಲ. ನನ್ನ ಮೊದಲನೇ ಪುಸ್ತಕ ಅಕ್ಕನ ಮದುವೆ. ಅದು ಬಹಳ ಪ್ರಸಿದ್ಧಿ ಆಯಿತು. ಅದು ಇವನ್ನ
ವಿಶ್ವಕೋಶದಲ್ಲಿ ಸಮೇತ ಹೆಸರು ಉಲ್ಲೇಖ ಆಗಿದೆ. ಹಾಗೆ ಆ ಪುಸ್ತಕದಿಂದಾಗಿ ನನಗೆ ಒಂದು ಒಳ್ಳೆಯ ಹೆಸರು ಬಂತು. ಸರಿ ಸರಿ, ಈಗ ನೀವು ಒಟ್ಟು ಎಷ್ಟು ಎಷ್ಟು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದೀರಿ? ನಾನು ಬರೀಲಿಕ್ಕೆ ಬೇಕಷ್ಟು ಬರೆದಿದ್ದೇನೆ. ಆದರೆ ಅದನ್ನು ಪ್ರಕಟ ಮಾಡಿ ಪುಸ್ತಕ ರೂಪದಲ್ಲಿ ಬಂದದ್ದು ಬರೀ 6 ಪುಸ್ತಕ, 7 ಪುಸ್ತಕ. ಈಗ ಉಳ್ದದ್ದನ್ನು ನಾನು ಏನಿಲ್ಲ, ಕೆಲವೆಲ್ಲ ನಾನು ಯಾವುದನ್ನು ಪುಸ್ತಕ ಮಾಡಲಿಲ್ಲ, ಕೆಲವೆಲ್ಲ ಹೋಯಿತು. ಈಗ ಬರೆಯೋದು ಸ್ವಲ್ಪ ಕಮ್ಮಿ ಆಗಿದೆ, ಮತ್ತೆ ಎಲ್ಲರದ್ದು ಬಯಸ್ಕೊಳ್ತಾ ಇದ್ದೇನೆ, ಯಾಕೆ ಬರೆಯೋದಿಲ್ಲ ಏನು ಎಂತ ಅಂತ. ಈಗ ಇಲ್ಲಿ ಸಂಘ ಸಮಾರಂಭ, ಸಾಹಿತ್ಯ ಸಮಾರಂಭಕ್ಕೆಲ್ಲ ಹೋಗಿ ಬರ್ತಾ ಇದ್ದೇನೆ ಅಷ್ಟೇ. ಬರಿಬೇಕು ಅಂತ ತುಂಬ ಜನರ ಒತ್ತಡ ಉಂಟು, ಮತ್ತು ನನ್ನ ಆತ್ಮಚರಿತ್ರೆ ಬರಬೇಕು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅದನ್ನು ನಿಜವಾಗಿ ಬರಿಬೇಕಾದ್ರೆ ನಾನೊಂದು 25 ಪುಟ ಬರೆದು ಈಗ ಆಗಿದೆ. ಅದು ಫಸ್ಟ್ ಚಾಪ್ಟರ್. ನಾನು 1ನೇ ಕ್ಲಾಸಿಂದ 6ನೇ ಕ್ಲಾಸ್ನವರೆಗೆ ಬರೋವರೆಗೆ ಆಗಿದೆ. ಇನ್ನು ಮುಂದೆ ಬರೀಲಿಕ್ಕೆ ಉಂಟು. ಬರೀರಿ ಅಂತ ಎಲ್ಲರೂ ಒತ್ತಾಯ ಮಾಡ್ತಾರೆ. ಹೌದು, ಅದು ಖಂಡಿತ. ಯಾಕೆಂತಂದ್ರೆ ಒಂದು ಕಾಲದ ಜನಜೀವನ, ಅದು ಅಲ್ಲದೆ ನೀವು ಬೇರೆ ಬೇರೆ ಕಡೆ ಹೋದಂಥವ್ರು, ಆ ಕಾಲದ ಜನಜೀವನ, ಈ ಮೈಸೂರಿದ್ದು ಅಥವಾ ಚಿಕ್ಕಮಗಳೂರಿದ್ದು, ಇಲ್ಲಿಯದ್ದು ಎಲ್ಲವೂ ಒಂದು ಬರ್ತದೆ. ಯಾರೆಲ್ಲ ದೊಡ್ಡ ದೊಡ್ಡವರು ಅಥವಾ ಸಣ್ಣವರು ಯಾರನ್ನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಿ ಅವರ ವಿಚಾರಗಳು ಬರ್ತದೆ, ಹೊಸ ಹೊಸ ವಿಚಾರಧಾರೆಗಳು ಬರ್ತದೆ. ಅದರಿಂದಾಗಿ ಅಂದರೆ ಆತ್ಮ ಚರಿತ್ರೆ ಅನ್ನುವಂಥದ್ದು ಆತ್ಮರತಿಯಾಗದಿದ್ರೆ ಆಯ್ತು ಅಷ್ಟೇ. ಅಷ್ಟೇ. ಆ ನಮ್ಮನೆ ನಾನು ಭಾಳ ಸಿಂಪಲ್ಲಾಗಿ ಮುಂಟೋದು. ಫಸ್ಟ್ ಚಾಪ್ಟರ್ ಓದಿದವರು ತುಂಬ ಜನ ಮೆಚ್ಚಿದ್ದಾರೆ, ನೀವು ಬರೀಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ಅಕ್ಕನ ಮದುವೆ ಪುಸ್ತಕದಲ್ಲಿ ಒಂದು ಮಳೆಗಾಲದಲ್ಲಿ ಒಂದು ಪ್ರಬಂಧ ಉಂಟು. ಅದನ್ನು ಮಂಗಳೂರು ಯೂನಿವರ್ಸಿಟಿಯ 2nd BSc ಟೆಕ್ಸ್ಟ್ನಲ್ಲಿ ಅದನ್ನು ಹಾಕಿದ್ದಾರೆ. ಅದಕ್ಕೊಂದು 1,000 ರೂಪಾಯಿ ಕಳಿಸಿದ್ದಾರೆ ಅವರು, ಬಿಡಿ. ಹಾಗೆ ಆ ಪುಸ್ತಕದ ಬಗ್ಗೆ, ನನ್ನ ಲೇಖನಗಳ ಬಗ್ಗೆ ತುಂಬ ಜನ ಮೆಚ್ಚುಗೆ ಬಂತು. ಆಮೇಲೆ ನಾನು ಅಲ್ಲಿಂದ ಚಿಕ್ಕಮಗಳೂರಿಂದ ಉಡುಪಿಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಉಡುಪಿಯಲ್ಲಿ ನಾನು ಸುಮಾರು 10-15 ವರ್ಷ ಇದ್ದೆ. ನನಗೆ ಯಾವ ಪ್ರಮೋಷನ್ ಆಸೆ ಇಲ್ಲ. ನಾನು ನಿರಂತರ ಕೆಲಸ ಮಾಡ್ತಾ ಇದ್ದೆ. ನಾನೊಂದು ರೀತಿ ವರ್ಕಾಲಿಕ್ ಆಗಿದ್ದೆ. ಆಮೇಲೆ ನನಗೊಂದು ಮದುವೆ ಆಯಿತು. ಮದುವೆಯಾಗಿ 3 ಮಕ್ಕಳು ಆದವು. ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿದ್ದಾರೆ. ಮತ್ತು ಹೆಂಡತಿ ಯಾವುದೋ ಕಾರಣಾಂತರದಿಂದ ಒಂದು ದೇಹಾಂತ್ಯ ಮಾಡಿಕೊಂಡ್ರು. ಹಾಗಾಗಿ ಅದೊಂದು ದೊಡ್ಡ ಆಘಾತ ನನ್ನ ಜೀವನದಲ್ಲಿ. ಆಮೇಲೆ ನಾನು ಬರೀತಾ ಇದ್ದೆ, ಎಷ್ಟೋ ಕಥೆಗಳನ್ನು ಕೂಡ ಬರೆದೆ ನಾನು. ಫಸ್ಟ್ ಅಕ್ಕನ ಮದುವೆ ಒಂದು ರೀತಿಯ ಪ್ರಬಂಧ ಸಂಕಲನ ಆಗಿತ್ತು. ಆಮೇಲೆ ಶನಿ ಹಿಡಿದವ ಅಂತ ನಾನೊಂದು ಕಥಾ ಸಂಕಲನ ಮಾಡಿದೆ. ಈ ಶನಿ ಹಿಡಿದವಕ್ಕೆ ಪಾವೆಮ್ಮಾಚಾರ್ಯ ಹತ್ರ ಹೋಯ್ತು ಆ ಪುಸ್ತಕ. ಅವರ ಮಗ ನನ್ನ ಸ್ನೇಹಿತ ಆಗಿದ್ದ, ಅವ್ರು ತಗೊಂಡು ಕೊಟ್ಟ. ಅವರು ಓದಿ ನನಗೆ ಒಂದಷ್ಟು ಬೈದರು, ಇಷ್ಟು ಒಳ್ಳೆ ಕಥೆ ಬರೆಯುವ ನೀನು ಯಾಕೆ ಬರೆಯೋದಿಲ್ಲ ಈಗ? ನೀನು ಏನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ಈಗ ತಲೆ ಮೇಲೆ ಭಾಳ ತಲೆ ಅಡಿಗಿಟ್ಕೊಂಡು ಹೋಗ್ತಾ ಇದ್ದಲ್ಲ, ನೀನು ಬರೀಬೇಕು ಅಂತ ಜೋರು ಮಾಡಿ ಒಂದು ಒಳ್ಳೆ 300 ರೂಪಾಯಿ ಕೊಟ್ಟರು. ಶನಿ ಹಿಡಿದವ. ಆಮೇಲೆ ಶನಿ ಹಿಡಿದವನಕ್ಕೆ ಮತ್ತೊಂದು ಬೇರೆ ಕಥೆ ಸೇರಿಸಿ ಮತ್ತೆ 10 ಕಥೆಗಳನ್ನು ಪುಸ್ತಕ ಮಾಡಿದೆ. ಇದೆಲ್ಲ ಪುಸ್ತಕ ಪ್ರಕಾಶನಕ್ಕೆ ನಾನೇ ಖರ್ಚಾಕಿ ಮಾಡಿದ್ದೆ. ಅಲ್ಲಿ ಸಾಲಗೆಲ್ಲ ಮಾಡಿದ್ದೆ. ಶನಿ ಹಿಡಿದವ ಪುಸ್ತಕವನ್ನು 10 ಕಥೆಗಳನ್ನು ಮಾಡಿದಾಗ ಒಂದು 500 ಪುಸ್ತಕ ನನ್ನಲ್ಲಿ ಉಳಿದೋಯ್ತು. ಆವಾಗ ನಾನೊಂದು ಪ್ರಕಟಣೆ ಕೊಟ್ಟೆ ಉದಯವಾಣಿಲಿ. ನನ್ನ ಹತ್ರ ಒಂದು ಪುಸ್ತಕ ಉಂಟು, ಯಾವ್ದಾದ್ರು ಒಂದು ಪೋಸ್ಟ್ ಕಾರ್ಡ್ ಬರೆದು ಈ ಪುಸ್ತಕವನ್ನು ನಾವು ಅವರಿಗೆ ಫ್ರೀಯಾಗಿ ಕಳಿಸ್ತೇನೆ, ನಾನೇ ಪೋಸ್ಟ್ ಎಲ್ಲ ಹಾಕಿ ಫ್ರೀಯಾಗಿ ಕಳಿಸ್ತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಉದಯವಾಣಿ ಬಂತು. ಅದಕ್ಕೆ ಏಕದಮ್ ನನಗೆ ದಿನ ಪೋಸ್ಟ್ ಮ್ಯಾನಿಂದ ಒಂದು 10-15 ಪೋಸ್ಟ್ ಕಾರ್ಡು ಲೆಟರ್ ಬರೀತಾ ಆಯಿತು. ನನಗೊಂದು ಪುಸ್ತಕ ಕಳಿಸಿದ್ದು. ಅದರಲ್ಲಿ ಕೆಲವು ಜಡ್ಜಸ್ ಇದ್ದರು, ಆಮೇಲೆ ಈವನ್ ವೈಸ್ ಚಾನ್ಸಲರ್ ಇದ್ದರು, ಪ್ರಿನ್ಸಿಪಾಲ್ಸ್ ಇದ್ದರು, ಮಾಸ್ಟರ್ ಇದ್ದರು, ಮಕ್ಕಳಿದ್ವು, ಕೆಲವರು ರೈತಾಪಿ ಜನರು. ಹೀಗೆ 200-500 ಪುಸ್ತಕವು ಖಾಲಿ ಆದಮೇಲೆ ನನ್ನ ಹತ್ರ ಪುಸ್ತಕ ಇಲ್ಲ. ಕಡೆಗೆ ಬಂದ ಕಾಗದಗಳಿಗೆಲ್ಲ ಬೇರೆ ಬೇರೆ ಪುಸ್ತಕ ಕಳಿಸ್ಕೊಟ್ಟೆ. ಹಾಗೆ ಪುಸ್ತಕ ಕಳಿಸೋ ಒಂದು ಚಟ ಶುರುವಾದ ಆವಾಗ. ಆಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಉದಯವಾಣಿಗೆ, ಪುಸ್ತಕ ಎಲ್ಲ ಖಾಲಿಯಾಗಿದೆ, ಇನ್ನು ಈ ಪುಸ್ತಕ ಸಿಗುವುದಿಲ್ಲ, ಬೇರೆ ಪುಸ್ತಕ ಬೇಕಾದರೆ ಬರೀರಿ, ನಾನು ಕಳಿಸ್ತೇನೆ ಅಂತ. ಅದನ್ನು ಉದಯವಾಣಿ ಹಾಕಿದವರು ಕಡೆಗೆ ಕೆಳಗೆ ಒಂದು ದೊಡ್ಡ ಲೈನ್ ಹಾಕಿದವು, ಈಗಲೂ ಓದುಗರು ಈಗಲೂ ಇದ್ದಾರೆ ಅಂತ ಒಂದು ರಿಮಾರ್ಕ್ ಹಾಕಿಕೊಟ್ರು. ಹಾಗಾಗಿ ಆ ಪುಸ್ತಕ ಪ್ರಕಟಣೆಯಾಗಿ ಅದು ಕಳಿಸುವಾಗ ನನಗೆ ಎಲ್ಲೆಲ್ಲಿಂದ ಜನ, ಬೊಂಬೈ, ಪೂನಾ, ಅಲ್ಲಿ ಇಲ್ಲಿಂದ ಬಂದು ಕೆಲವು ಜನರು ನನ್ನ ಕ್ಲೋಸ್ ಫ್ರೆಂಡ್ಸ್ ಆದರು. ಅದರಲ್ಲಿ 2-3 ಜನರ ಪುಸ್ತಕವನ್ನು ನಾವು ಮಾಡಿಕೊಟ್ಟೆ. ಒಂದು ಲೀಲಾ ಶೇಖರ್ ಅಂತ ಪೂನಾದಲ್ಲಿದ್ದರು, ಅವೀಗ ಬೆಂಗಳೂರಿನಲ್ಲಿದ್ದಾರೆ, ಅವರನ್ನು ಪುಸ್ತಕ ಮಾಡಿಕೊಟ್ಟೆ. ಹಾಗೆ ಒಂದು 2-3 ಜನರಿಗೆ ಬೇರೆ ಬೇರೆ ಪುಸ್ತಕ ಮಾಡಿಕೊಟ್ಟೆ. ಅವು ಇವತ್ತಿಗೂ ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಹಾಗೆ ಆಗಾಯಿತು ಈ ಪುಸ್ತಕಗಳನ್ನು ಕಳಿಸುವ ಮತ್ತು ಅದನ್ನು ಓದಿಸುವ ಒಂದು ಕೆಲಸಕ್ಕೆ ನಾನು ತೊಡಗಿಸ್ಕೊಂಡೆ. ಎಷ್ಟೋ ಮಕ್ಕಳು ಕಡೆ ಕೂಡ ಕಾಗದ ಹಾಕ್ತಾಯಿದ್ರು, ಅವರಿಗೆಲ್ಲ ನಾನು ಯಾವ್ಯಾವ ಬೇರೆ ಬೇರೆ ನಮ್ಮನೆ ಪುಸ್ತಕ ಕಳಿಸ್ತಾ ಇದ್ದೆ.
ಹಾಗೆ ಆದ್ರೆ ಇಲ್ಲಿ ಒಂದು ವಿಚಾರ ಉಂಟು ನೋಡಿ, ನೀವೀಗ ನಿಮ್ಮ ಒಂದು ಪುಸ್ತಕ 500 ಇದ್ದದ್ದು ಖಾಲಿ ಆಗ್ಲಿಕ್ಕೆ ನೀವು ಮಾಡಿದ್ದು ಸರಿ, ಹೌದು. ಆ ನಂತರ ಅದು ನಿಮ್ಗೆ ಚಟ ಆಯ್ತು, ಸರಿ, ಚಟ ಅಂದ್ರೆ ಒಂದು ಇರ್ಲಿ ಅತ್ಲಾಗೆ ಅಂತ ಹೇಳಿ. ಈಗ ಈಗ ಬೇರೆಯವರ ನಿಮ್ಮದೇ ಪುಸ್ತಕ ಆದ್ರೆ ನೀವು ಬರ್ದದ್ದು ನೀವು ಕಳಿಸ್ತೀರಿ, ಅದರಲ್ಲಿ ಒಂದು ವಿಶೇಷ ಇಲ್ಲ. ಈಗ ನೀವು ಬೇರೆಯವರದ್ದು ಕಳಿಸುವಾಗ ಮೊದಲು ನೀವು ಓದಿಕೊಳ್ಬೇಕಲ್ಲ, ಅದು ಚೆನ್ನಾಗಿ ಉಂಟಾ ಇಲ್ವಾ ಅಂತ ನಿಮ್ಗೆ ಗೊತ್ತಬೇಕಲ್ಲ. ಅಲ್ಲಿರೋದು ಯಾಕೆಂದ್ರೆ ನನಗೆ ಕೆಲವು ಒಳ್ಳೊಳ್ಳೆ ಪುಸ್ತಕಗಳು ಸಿಕ್ತು. ಒಂದು ಮುನ್ಯಾಲ್ ಗಣೇಶನೇ ಅಂತಿದ್ದಲ್ಲ, ಅವರ ಮುಖಾಂತರವಾಗಿ ನನಗೆ ಒಳ್ಳೊಳ್ಳೆ ಪುಸ್ತಕ ಸಿಕ್ಕಿತು. ಅದರಲ್ಲಿ ಮುಖ್ಯವಾಗಿ ನನಗೆ ಸಿಕ್ಕಿದ್ದು ಶ್ರೀನಿವಾಸ ವೈದ್ಯರ ಒಂದು ತಲೆಗೊಂದು ಥರ ಮನಸಕರಾಯನ ಮನಸ್ಸು. ಆ ಪುಸ್ತಕ ನೋಡಿ ನಾನು ತಿಳ್ಳಾದೆ, ಎಂತೆಂಥ ಅದ್ಭುತ ಲೇಖಕರಿದ್ದಾರಪ್ಪ. ಮತ್ತು ಅದಕ್ಕೆ ಮೊದಲಿನ ಎಲ್ಲ ಹಾಸ್ಯ ಲೇಖನಗಳನ್ನು, ಕಾದಂಬರಿಗಳನ್ನು, ಆನಾಕರು, ತಾಸು, ಕಟ್ಟಿಮನಿ, ಬಸವ ಮತ್ತು ಪುರಾಣಿಕರು, ಆಮೇಲೆ ಬೇಕಾದಷ್ಟು ಜನರ ಪುಸ್ತಕಗಳನ್ನು ನಾನು ಯಾವಾಗಲೂ ಓದ್ತಾ ಇದ್ದೆ. ಹೋಟ್ಲಲ್ಲಿ ಕೆಲಸ ಮಾಡುವಾಗಲೂ ನಾನು ಕವಾಟಲ್ಲಿ ಪುಸ್ತಕ ಇಡೋದು, ಗಿರಾಕಿ ಇಳಿದಾಗ ಪುಸ್ತಕ ಓದೋದು. ಆ ಪುಸ್ತಕ ಓದುವ ಅಭ್ಯಾಸ ಆವತ್ತಿನೂ ಶುರುವಾಗಿದೆ. ಕರೆಕ್ಟ್. ಮತ್ತು ಆನಾಕೃಷ್ಣ ಪುಸ್ತಕಗಳು ಓದೋದ್ರಿಂದ ನಮ್ಮ ಓದುವ ಒಂದು ವೇಗ ಜಾಸ್ತಿ ಆಗಿ ಹೋಯ್ತು. ಕರೆಕ್ಟ್. ಎಷ್ಟೋ ಜನರು ಓದಲಿಕ್ಕೆ ಶುರು ಮಾಡಿದ್ದೆ ಆನಾಕೃಷ್ಣ ಕಾದಂಬರಿಗಳಿಂದ. ಹಾಗೆ ಆ ಎಲ್ಲ ಪುಸ್ತಕಗಳನ್ನು ಓದಿ ನಾನು ಕೆಲವು ಪುಸ್ತಕಗಳನ್ನು ಪರ್ಚೇಸ್ ಮಾಡಿದೆ. ಬೆಂಗಳೂರಿನ ಅಂಕಿತ ಪುಸ್ತಕ, ಆಮೇಲೆ ಧಾರವಾಡದ ಮನೋಗಂತಮಾಲೆ, ಆಮೇಲೆ ಬೇರೆ ಬೇರೆ ಪ್ರಕಾಶಕರಿಂದ ಯಾವ ಒಳ್ಳೆ ಪುಸ್ತಕ ಉಂಟು ಅದು 10-15 ತರಿಸೋದು, ಅವರಿಗೆ ದುಡ್ಡು ಕಳಿಸೋದು, ನನ್ನದೇ ದುಡ್ಡು ಬಂದಾಗ ಸಂಬಳ ಬಂದಾಗ ಕೊಡೋದು, ಹೀಗೆ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಏನಾಯಿತು ಅಂದರೆ ಇಲ್ಲಿ LICಲಿರುವಾಗ ನನಗೆ ಪ್ರಮೋಷನ್ ಸಿಕ್ಕಲಿಲ್ಲ. ಆಮೇಲೆ ನನಗೊಂದು ಸೆಕ್ಷನ್ ಹೆಡ್ ಅಂತ ಮಾಡಿ ಮಡಿಕೇರಿ ಕಳಿಸಿದ್ರು. ಮಡಿಕೇರಿಯಲ್ಲಿ 4 ವರ್ಷ ಇದ್ದೆ. ಮಡಿಕೇರಿಯಲ್ಲಿ ಒಂದು ರೂಮ್ ಮಾಡಿಕೊಂಡು ಅಲ್ಲಿ 2-3 ಜನ ಮಾಡಿಕೊಂಡು ಮಡಿಕೇರಿ ಕೆಲಸ. ಮಡಿಕೇರಿ ಆಫೀಸ್ ತುಂಬ ಹಾಳಾಗಿತ್ತು. ನಾನು ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿ ಒಂದು 4 ಜನ ಕೆಲಸ ಮಾಡುವಂಥ ನಾನು ಒಬ್ಬ ಮಾಡಿದ್ದೆ. ನನಗೊಂದು 2 ಚೆನ್ನ ಇಲ್ಲಿಯ 2 ಹುಡುಗರು ಸಿಕ್ಕಿದ್ರು, ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ರು. ಅವನ್ನು ಉಪಯೋಗಿಸ್ಕೊಂಡು ನಾನು ಇಡೀ ಆಫೀಸನ್ನು ಕ್ಲೀನ್ ಮಾಡಿ ಎಲ್ಲ ಮಾಡಿದೆ. ಒಂದಷ್ಟು ಆ ಧೂಳದ್ದು ಜಡ ಗಿಡ ಬಂದದ್ದುಂಟು. ಆಮೇಲೆ 4 ವರ್ಷದಲ್ಲಿ ಅಲ್ಲಿ ಕೊಡಗು ನೋಡಿ ಯಾವಾಗಲೂ ಇದು ಜಾಸ್ತಿ ಅವರು. ಹೌದು. ಅವಾಗೆಲ್ಲ ನನ್ನ ಕೆಲಸ ನೋಡಿ ನನಗೆ ಎಡ್ಮೈಟ್ ಮಾಡ್ತಾಯಿದ್ರು. ಆವಾಗ ನನ್ನ ಮೊನ್ನೆ ಹೆಂಡತಿನ ಕೂಡ ಕರ್ಕೊಂಡು ಹೋಗಿದ್ದೆ, ನನ್ನ ಮಕ್ಕಳೆಲ್ಲ ಅಲ್ಲೇ ಇದ್ದರು. ಆವಾಗ ಒಂದು 4 ವರ್ಷ ನನಗೆ ಅಲ್ಲಿಂದ 4 ವರ್ಷ ಆದ್ಮೇಲೆ ನನಗೆ ಟ್ರಾನ್ಸ್ಫರ್ ಆಯಿತು ಪುನಃ ಉಡುಪಿಗೆ ಬರುವಾಗ 4 ದಿವಸ, ಒಂದು ವಾರ ದಿವಸ ನನಗೆ ಪ್ರತಿ ದಿವಸ ಹೀಗೆ ಬರ್ತಿದ್ದೆ. ಅಲ್ಲೇ ಜನರಿಗೆ ನನ್ನ ಬಿಟ್ಟುಕೊಡ್ಲಿಕ್ಕೆ ಮನಸ್ಸಿರಲಿಲ್ಲ ಅಂಥ ಸಂದರ್ಭದಲ್ಲಿ. ಅದರಿಂದಾಗಿ ಅವರು ಬೇರೆ ದ್ರವ ಪದಾರ್ಥವನ್ನು ನಿಮಗೆ ಬಿಡ್ತಾ ಇದ್ರು. ಹಾಗೆ ಆಮೇಲೆ ಬಂದವ ನಾನು ಉಡುಪಿ ಡಿವಿಷನ್ ಆಫೀಸಿಗೆ ಸೇರಿಕೊಂಡೆ. ಅಲ್ಲಿ ನನಗೆ ಒಳ್ಳೆ ಡಿಪಾರ್ಟ್ಮೆಂಟೇ ಕೊಟ್ಟರು, ಆಯಿತು. ಅದರ ಮಧ್ಯದಲ್ಲಿ ಆಮೇಲೆ ನನಗೆ ಒಂದು ದಿವಸ ನಾನು ಹಂಗೆ ಹಿಂಗೆ ತೆಗೆದು ಎಲ್ಲ ರೆಕಾರ್ಡ್ ರೂಮ್ಗೆ ಹೋಗಿ ಆ ರಿಕಾರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಅಷ್ಟೊತ್ತಿ ನಮ್ಮ ಅಸಿಸ್ಟೆಂಟ್ ಡಿವಿಷನ್ ಮ್ಯಾನೇಜರ್ಗಳು ವಿಶ್ವಂಭವನದಲ್ಲಿ ಇದ್ದರು, ಕೇರಳದವರು. ಅವ್ರು ಹೀಗೆ ಬಂದು ನೋಡಿದರು, ನೀನು ಈ ಕೆಲಸ ಮಾಡ್ತಾ ಇದ್ದೀಯಾ, ನಿನ್ನನ್ನು ಇಲ್ಲಿ ತೆಗೆದು ಹಾಕಬೇಕು ಅಂತ ಹೇಳಿ ನಿನಗೊಂದು ಈ ಸರ್ತಿ ಪ್ರಮೋಷನ್ ಕೊಟ್ಟರೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಇಂಪ್ರೆಸ್ ಮಾಡಿ ನನಗೆ ಒಂದು ಪ್ರಮೋಷನ್ ಕೊಟ್ಟು ನನ್ನ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಮಾಡಿ ನನ್ನನ್ನು ಕುಂದಾಪುರಕ್ಕೆ ಕಳಿಸಿದ್ರು. ಅಲ್ಲಿ ಕೂಡ ಅಷ್ಟೇ, ನಾನು ಫಸ್ಟಿಗೆ ಮಾಡಿದ್ದು ಎಲ್ಲ ಈಗ ಡಿಸ್ಟ್ರಕ್ಷನ್ ಆಫ್ ರೆಕಾರ್ಡ್ಸ್ ಯಾವುದು ಬೇಡ ಅದನ್ನೆಲ್ಲ ಮೊದಲು ತೆಗೆದುಹಾಕಿ ಕರೆಕ್ಟ್, ಆಮೇಲೆ ಕ್ಲೀನಾಗಿ ಕೆಲಸ ಮಾಡಿ. ನಾನು ಅಲ್ಲಿ ನನಗೆ ಒಳ್ಳೆ ಅಸಿಸ್ಟೆಂಟ್ ಸಿಗ್ತಾಯಿದ್ರು, ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಮತ್ತು ನನ್ನ ಕೆಲಸ ನೋಡಿ ಅವರಿಗೆ ಕೂಡ ಒಂದು ಉಮೇದಾಗಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಆ ನಮ್ಮನೆಯಲ್ಲಿ ಒಂದು ವಿಷಯ ಪ್ರಾಮಾಣಿಕವಾದ ಸೇವೆಯನ್ನು ಮಾಡುವಂಥ ಒಂದು ಕೆಲಸ ನಾನು ಮಾಡ್ತಾಯಿದ್ದೆ. ಆಮೇಲೆ 2 ವರ್ಷ ನಾನು ಡೈಲಿ ನಾನು ಇಲ್ಲಿಂದ ಕುಂದಾಪುರಕ್ಕೆ ಹೋಗಿ ಬರ್ತಾಯಿದ್ದೆ. ಆ ಮಧ್ಯೆಯಲ್ಲಿ ಕೆಲವು ಕಥೆಗಳನ್ನು, ಇದರ ಪ್ರಬಂಧಗಳನ್ನು, ಹಾಸ್ಯ ಲೇಖನಗಳೆಲ್ಲ ಬರೀತಾ ಇದ್ದೆ. ಮತ್ತು ಇಲ್ಲಿ ಈಶ್ವರನವರು ಉದಯವಾಣಿಯಲ್ಲಿ ಸಂಪಾದಕರಾಗಿದ್ದ ಸಮಯದಲ್ಲಿ ನಾನು ಪ್ರತಿ ವಾರವೂ ಒಂದೊಂದು ಲೇಖನ ಬರ್ತಾಯಿತ್ತು. ಸುಮಾರು 1 ವರ್ಷ ಒಳ್ಳೆ ಅದಾಯಿತು. ಆಮೇಲೆ ಸ್ವಲ್ಪ ಡಿಲೇ ಆಯಿತು, ಆಮೇಲೆ ಸ್ವಲ್ಪ ಬರೆಯೋದು ಕೂಡ ಕಮ್ಮಿ ಆಯಿತು. ಹಾಗೆ ನನಗೆ ಅಲ್ಲಿಂದ ಕುಂದಾಪುರ 2 ವರ್ಷ ಇದ್ದೆ. ಅಲ್ಲಿ ರಾತ್ರಿ ಅದು ಕೂಡ ಕೆಲಸ ಮಾಡಿದ್ದೇನೆ, ಭಾಳ ಚೆನ್ನಾಗಿ ಮಾಡಿದೆ. ಅದು ನನಗೆ ಇವತ್ತಿಗೂ ಸಮಾಧಾನ ಉಂಟು ನಾನು ಕೆಲಸ ಮಾಡಿದ್ದೆ. ಆಮೇಲೆ ನನಗೆ ಪುನಃ ಉಡುಪಿ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಯಿತು. ಉಡುಪಿ ಬ್ರಾಂಚಲ್ಲಿ ಒಂದು 2 ವರ್ಷ ಇದ್ದೆ. ಆಮೇಲೆ ನನಗೆ ಮತ್ತೊಂದು ಪ್ರಮೋಷನ್ ಕೊಟ್ಟು ಅಡ್ಮಿನಿಸ್ಟ್ರೇಟಿವ್ ಆಫೀಸನ್ನು ಮಾಡಿ ಉಡುಪಿ ಡಿವಿಷನ್ ಆಫೀಸ್ಗೆ ಹಾಕಿದ್ದು. ಹಾಗೆ ಡಿವಿಷನ್ ಆಫೀಸಲ್ಲಿ ಹಾಕಿದ ಮೇಲೆ ಅಲ್ಲಿ ಕೂಡ ನಾನು ಕೆಲಸದಲ್ಲಿ ಬಹಳ ಬೆಷ್ಟ. ಅಲ್ಲಿಗೆ ಯಾಕೆಂದರೆ ವರ್ಕಾಲಿಕ ನನಗೆ ಕೆಲಸ, ಮನೆ ಕೂಡ ನನಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ. ನನಗೆ ಬೆಳಗ್ಗೆ ಎದ್ದು ಕೂಡಲೇ ಹೋಗೋದು ಆಫೀಸಿಗೆ, ರಾತ್ರಿ 10 ಗಂಟೆಗೆ ಬರೋದು. ಹೀಗೆ ನನ್ನ ಆಫೀಸರ್ಸು ಅವರು ಎಲ್ಲರಿಗೂ ನಾನು ಮೆಚ್ಚಿನ ಹುಡುಗ ಆಗಿದ್ದೆ, ಒಳ್ಳೆ ಕೆಲಸ ಮಾಡಿದ್ದೆ. ಮತ್ತು ಈವನ್ ಕೆಲವೊಮ್ಮೆ ನಾನು ಕ್ಲೈಮ್ಸ್
ಎಷ್ಟೋ ಕ್ಲೈಮ್ಸ್ ಬಾಕಿ ಇದ್ದಾಗ ಜನರ ಮನೆ ಅವ್ರ ಅಡ್ರೆಸ್ ತಿಳ್ಕೊಂಡೋಗಿ ಮನೆಗೆ ಹೋಗಿ ಆ ಕ್ಲೈಮ್ ಸೆಟಲ್ ಮಾಡಿಸಿದ್ದೇನೆ. ಆವಾಗ ನಮಗೆ ಇನ್ಶೂರೆನ್ಸ್ ಏಜೆನ್ಸಿ ಕೂಡ ಇತ್ತು, ಎಷ್ಟೋ ಜನ ಇನ್ಶೂರೆನ್ಸ್ ಏಜೆನ್ಸಿ ಕೂಡ ಕೊಟ್ಟಿತ್ತು. ಎಷ್ಟೋ ಪಾರ್ಟಿ ಅದರ ಬಗ್ಗೆ ನಾನು ಲೇಖನ ಕೂಡ ಬರೆದೆ. ಕ್ಲೈಮ್ ಸೆಟಲ್ಮೆಂಟ್ ಅಷ್ಟು ಸುಲಭವೇ ಅಂತ. ಅದರಲ್ಲಿ ಎಲ್ಲ ಬೇರೆ ಬೇರೆ ನಮ್ಮನೆಯಲ್ಲಿ ಅದು ಒಂದು 2 ಇನ್ಸಿಡೆಂಟ್ ಹೇಳ್ತೇನೆ. ಒಂದು ಮಂಗಳೂರಿನಲ್ಲಿ ಒಂದು ದೊಡ್ಡ ಬುಕ್ ಶಾಪ್ ಉಂಟು, ಅದು ಹೆಸರಂತಪ್ಪ, ಅಲ್ಲೇ ಒಬ್ಬ ಅವರನ್ನು ಕ್ಲೈಮ್ ಬಾಕಿ ಇತ್ತು. ಆ ಕ್ಲೈಮ್ ಬಾಕಿ ಇದ್ದಾಗ ಎಷ್ಟು ಸರ್ತಿ ಹೋದರೂ ಕೂಡ ಅವರು ಕೊಡ್ತಾ ಇಲ್ಲ ನನಗೆ. ಅವ್ರ ರಿಕ್ವೈರ್ಮೆಂಟ್ ನಾನು ಕೇಳಿದ ರಿಕ್ವೈರ್ಮೆಂಟ್, ಅದಕ್ಕೆ ಇಂಡೆಮ್ನಿಟಿ ಬಾಂಡ್ ಆಗಬೇಕಿತ್ತು. ಅದಕ್ಕೆ ಸ್ಟ್ಯಾಂಪ್ ಪೇಪರ್ ತಂದು ಟೈಪ್ ಮಾಡಿ ಅವ್ರು ಸೈನ್ ಮಾಡಿ ಕೊಡಬೇಕಿತ್ತು. ಅದು ಅವ್ರು ಕೊಡಲಿಲ್ಲ. ನೀವು ನೆಕ್ಸ್ಟ್ ವೀಕ್ ಬನ್ನಿ, ಆ ವೀಕ್ ಬನ್ನಿ, ಈ ವೀಕ್ ಬನ್ನಿ. ನಾನು ಸಾಧಾರಣ 13 ಸರ್ತಿ ಅವರ ಮನೆಗೆ ಹೋಗಿ ಆ ಅಂಗಡಿಗೆ ಹೋಗಿದ್ದೆ. ಕಡೆಗೆ 13 ಸರ್ತಿ ನಾನು ಸ್ಟ್ಯಾಂಪ್ ಪೇಪರ್ ನಾನೇ ತೊಗೊಂಡು ಅದಕ್ಕೆ ಟೈಪ್ ಮಾಡಿಸಿ ಹೋಗಿ ಅವ್ರು ಸೈನ್ ಮಾಡಿಸಿ ತನ್ನ ಕ್ಲೈಮ್ ಸೆಟಲ್ ಮಾಡಿಸಿದೆ. ಆಮೇಲೆ ಅವ್ರು ಹೇಳ್ತಾರೆ, ನಿಮಗೆ ಒಳ್ಳೆ ಸಮಾಧಾನ ಉಂಟಾ, ನಿಮಗೆ ಸಹನೆ ಉಂಟು ನಿಮಗೆ ಅಂತ ಹೇಳಿದ್ರು. ನೀವು ಸಹನೆ ಕಲಿಸಿದ್ರೆ ನನಗೆ ಇಷ್ಟು ಸರ್ತಿ ಬಂದೆ, ಆದರೆ ನಾನು ಹಿಡಿದ ಕೆಲಸ ಬಿಡಲಿಲ್ಲ, ನಿಮ್ಮ ಕ್ಲೈಮ್ ಸೆಟ್ಲ್ ಆಗಾಯ್ತು. ಮತ್ತೆ ಒಬ್ಬರು ಮಂಗಳೂರಿನಲ್ಲಿ ಬಿ ನಾರಾಯಣ ನಾಯಕ್ ಅಂತಿದ್ದು, ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಮಾಡೋರು. ಅವರಲ್ಲಿ ಸುಮಾರು 10-18 ಪಾಲಿಸೀಸ್ ಬೇರೆ ಬೇರೆ ಕಂಪನಿದ್ದು. ಅದೆಲ್ಲವನ್ನು ಒಟ್ಟು ಮಾಡಿ ಅವರಿಗೆ ಸುಮಾರು 10-20 ಸಾವಿರ ರೂಪಾಯಿ ಸಿಕ್ಕುವಾಗಿ ಮಾಡಿದೆ. ಕಡೆಗೆ ಅವ್ರ ಮನೆ ಕರೆದು ಕಾಫಿ ಕುಡಿಸಿ ನನಗೆ ಅವರದ್ದೇ ಒಂದು ಇನ್ಶೂರೆನ್ಸ್ ಪಾಲಿಸಿ ಕೊಟ್ಟು ಆ ಪಾಲಿಸಿಗೆ ನಾನು ಇರೋವರೆಗೆ ಅವ್ರ ಚೆಕ್ ನನ್ನ ಹತ್ರನೇ ಕಳಿಸ್ತಾಯಿದ್ದು, ಮಾಡ್ತಾಯಿದ್ದೆ. ಹಾಗೆ ಎಲ್ಲೆಲ್ಲಿ ಬೇರೆ ಬೇರೆ ಕಡೆಯ ಕ್ಲೈಮ್ಸನ್ನೆಲ್ಲ ಅದನ್ನ ಸೆಟ್ಲ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೆ. ಅದರ ಬಗ್ಗೆ ಆ ಅನುಭವಗಳನ್ನು ಕೂಡ ಕೆಲವೊಮ್ಮೆ ಕಥೆಯ ರೂಪದಲ್ಲಿ ಬಯಸ್ತಾಯಿದ್ದೆ. ಈಗ ಬೆಂಗಳೂರಿನಲ್ಲಿ ಮಾಡರ್ನ್ ಪ್ರಶ್ನವರು ಇದ್ದಾರೆ, ಅವರು ಕೂಡ ಅಷ್ಟೇ. ಅವರ ಮಗನಿಗೆ ಇಲ್ಲಿ ಡಯಾನ ಹೋಟೆಲ್ ಅವರ ಮಗಳನ್ನು ಕೊಟ್ಟಿದ್ದಾರೆ. ಅವರು ಕೂಡ ಅಷ್ಟೇ, ಅವೆಲ್ಲ ನನಗೆ ತುಂಬ ಸಹಾಯ ಮಾಡಿದರು. ಹಾಗೆ ಆ ನಮ್ಮನೆ ನನ್ನ ಮಿತಿಯನ್ನು ಮೀರಿ ಕೆಲವು ಕೆಲಸಗಳನ್ನು ನಾನು. ಹೌದು, ಈಗ ನೀವು ಸಾಹಿತ್ಯದ ವಿಚಾರದಲ್ಲಿ ಆಗುವಾಗ ಪುನಃ ಅದೇ ಎಂಥದ್ದು, ನಿಮ್ಮ ಪುಸ್ತಕವನ್ನು ಬಿಟ್ರಿ ಅಂದರೆ ನಿಮ್ಮದು ಖಾಲಿ ಆಯಿತು 500 ಪುಸ್ತಕಗಳು, ಆಮೇಲೆ ಬೇರೆ ಬೇರೆಯವರದ್ದು ಕಳಿಸ್ಲಿಕ್ಕೆ ಶುರು ಮಾಡಿದ್ರಿ. ಇದಕ್ಕೆಲ್ಲ ನೋಡಿ, ಇದಕ್ಕೆಲ್ಲ ನೀವು ನಿಮ್ಮ ಜೀವನಕ್ಕೆ ಅಂತ ದುಡಿಯುವುದು, ನಿಮ್ಮ ಜೀವನ ಯಾಪನೆಗೆ ಅಂತ ನೀವು ಸಂಪಾದನೆಯನ್ನು ಮಾಡೋದು. ಆ ಸಂಪಾದನೆಯಲ್ಲಿಯೇ ಇಂತಿಷ್ಟು ಭಾಗ ಅಂತ ಇದಕ್ಕೆ ವಿನಿಯೋಗಿಸ್ತಿದ್ದ, ಅಥವಾ ಈಗ ಲೇಖಕರು, ಈಗ ಉದಾಹರಣೆಗೆ ನಾನು ಬರೆದಿದ್ದೇನೆ, ನಾನು ನಿಮ್ಮನ್ನು ಕೂಗವರು ಹೀಗೆ ಒಂದು ಬರೆದಿದ್ದೇನೆ, ಒಂದು ಪ್ರಚಾರ ಮಾಡಿ ಮಾರೆ ಒಳ್ಳೆದುಂಟು ಅಂತ ಹೇಳಿ ಆ ರೀತಿಯಾಗಿ ಹೋಗಿದ್ದ, ಅಥವಾ ಯಾವ ರೀತಿ ಅದು? ಅಂದರೆ ಅದು ಒಮ್ಮೆ ಪುಸ್ತಕ ಓದಿದ ಮೇಲೆ ಆ ಪುಸ್ತಕವನ್ನು ನನ್ನ ಹಾಗೆ ಬಾಕಿಯವರು ಕೂಡ ಓದಿ ಆನಂದ ಪಡಬೇಕು ಅನ್ನೋ ಒಂದು ಆಸೆ ನನಗೆ ಹುಟ್ಟಿತ್ತು. ಅಂದ್ರೆ ಒಂದು ಸೆಕೆಂಡ್, ಇಲ್ಲಿ ಏನು ಅಂತಂದ್ರೆ ಮೂಲಭೂತವಾಗಿ ನಿಮ್ಗೆ ಅದು ಆ ಪುಸ್ತಕ ಖುಷಿ ಕೊಡ್ಬೇಕು. ಅಂತಹ ಪುಸ್ತಕಗಳನ್ನು ಮಾತ್ರ ನಾನು ಸರಿಸಿ ಪ್ರಚಾರ ಮಾಡಿದ್ರು. ಅದು ಎಷ್ಟೋ ಜನರಿಗೆ ಕಳಿಸ್ತಾ ಬಂದೆ. ಕೆಲವು ದುಡ್ಡು ಕೊಡ್ತಾ ಇದ್ರು, ಕೆಲವು ದುಡ್ಡು ಕೊಡ್ತಾ ಇದ್ರು, ಮತ್ತೆ ಕೆಲವು ಮಕ್ಕಳ ಹತ್ರ ದುಡ್ಡು. ಹೌದು, ಈಗ ನೋಡಿ ನೀವು ಈ ರೀತಿ ಮಾಡ್ತಾ ಇದ್ದೀರಿ, ಅದರಿಂದ ಎಷ್ಟೋ ಜನ ಲೇಖಕರಿಗೆ ಇಂಡೈರೆಕ್ಟ್ ಆಗಿ ಅದು ದೊಡ್ಡ ಒಂದು ಸಹಾಯ. ಯಾಕೆಂತಂದರೆ ಜಾಹೀರಾತಿನ ಹಾಗೆಯೂ ಆಗ್ತದೆ. ನೀವು ನಿಮ್ಮ ಲೇಖಕರು ಮತ್ತು ನಿಮಗೆ ಯಾವುದೇ ರೀತಿಯ ಒಂದು ಬಾಂಧವ್ಯ ಇಲ್ಲದೇ ಇದ್ದರೂ ಕೂಡ ಪುಸ್ತಕ ಚೆನ್ನಾಗುಂಟು, ಅದರಲ್ಲಿರುವ ವಿಚಾರ ಚೆನ್ನಾಗುಂಟು ಅಂತ ಹೇಳಿ ನೀವು ಪ್ರಚಾರ ಮಾಡಿ, ನೀವು ನಿಮ್ಮ ಹತ್ರ ಕೇಳಿದವರಿಗೆಲ್ಲ ಕೊಡ್ತಾ ಅದೊಂದು ರೀತಿ ಜಾಹೀರಾತು ಆಗ್ತದೆ, ಅಥವಾ ಅವರಿಗೆ ಅದರಿಂದ ಬೆನಿಫಿಟ್ ಆಗ್ತದೆ. ಅಂಥ ಒಂದು ಏನು ಸಹಾಯವನ್ನು ಪಡೆದ ಲೇಖಕರ ಪ್ರತಿಕ್ರಿಯೆ ಹೇಗಿರ್ತಿತ್ತು? ಲೇಖಕರ ಪ್ರತಿಕ್ರಿಯೆ ಏನಿಲ್ಲ. ಇವನ್ ನಾನು ಕೆಲವು ಪಬ್ಲಿಷರ್ಸ್ ಕೇಳಿದಾಗ ಈ ಪುಸ್ತಕ ಅವರ ಲೇಖಕರು ಅವರ ಪುಸ್ತಕ ಮಾರಾಟಕ್ಕಾಗಿ ಏನಾದರೂ ಸಹಾಯ ಮಾಡಿದ್ದಾರೆ ಕೇಳಿದಾಗ ಏನಿಲ್ಲ, ಅವರ ಸಂಭಾವನೆಯನ್ನು ತಗೊಂಡೋಗಿದ್ದಾರೆ ಅಷ್ಟೇ ಹೊರತು ಏನಿಲ್ಲ. ಬಾಕಿ ಪುಸ್ತಕಗಳನ್ನೆಲ್ಲ ನಾನು ತರಿಸಿ ಅವರಿಗೆ ದುಡ್ಡು ಕೊಟ್ಟು ಹೀಗೆ ಕಳಿಸ್ತಾ ಇದ್ದೆ. ಅಂದರೆ ಏನೋ ಕ್ಯಾಶುವಲ್ ಆಗಿ 1-2-3 ಜನ ಮಾತನಾಡಿರ್ಬೋದು. ಅದರಲ್ಲಿ ಒಬ್ಬರು ಶ್ರೀನಿವಾಸ ವೈದ್ಯರು, ಅವರ ಪುಸ್ತಕಗಳಿಗೆ ಬಾಕಿ ಬಂದ ಪುಸ್ತಕಗಳ ಸಮೇತ ಉಡುಪಿಯ ಕೂಗೋ ನನ್ನ ಪುಸ್ತಕಕ್ಕೆ ಒಳ್ಳೆಯ ಪ್ರಚಾರ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವರು ವರ್ಷಕ್ಕೆ 1,000 ರೂಪಾಯಿ ನನ್ನ ಕಳಿಸ್ತಾ ಇದ್ರು. ಸ್ವಲ್ಪ ಸಮಯ ನೀವು ಮಾಡುವ ಪುಣ್ಯ ಕೆಲಸದಲ್ಲಿ ನನಗೆ ಸ್ವಲ್ಪ ಪಾಲು ಕೊಡಿ ಅಂತ. ಹಾಗೆ ಆ ನನ್ನ ಕೆಲವು ಲೇಖಕರು ಇದ್ದಾರೆ, ಹೆಚ್ಚಿನ ಬಿಡಿಲ್ಲ. ಸೋಮಶೇಖರ ರಾವ್ ಅಂತ, ದತ್ತಣ್ಣ ಅಂತ ಆ್ಯಕ್ಟರ್ ಇದ್ದಾರೆ ಅವಣ್ಣ, ಅವರಿಗೆ ನಾನು ಯಾವ ಪುಸ್ತಕ ಕಳಿಸಿ ಕೊಟ್ಟರು ಅದನ್ನು ಓದಿ ಲೇಖಕರಿಗೆ ಒಂದು ಕಾಗದ ಹಾಕಿ ಆಮೇಲೆ ಅದರೊಂದು ಕಾಪಿ ನನ್ನ ಕಳಿಸ್ಕೊಡ್ತಾ ಇದ್ದರು. ಇವತ್ತಿಗೂ ಆ ಕೆಲಸ ಮಾಡ್ತಾಯಿದ್ದಾರೆ ಅವರು. ಮತ್ತು ಅವರದ್ದು 1-2 ಪುಸ್ತಕ ನಾವು ಉಡುಪಿಯಲ್ಲಿ ನಾವು ಸುಭಾಸಂನಲ್ಲೇ ಬಿಡುಗಡೆ ಮಾಡಿತ್ತು. ಮತ್ತು ನಮ್ಮ 70ನೇ ನನ್ನ ಹುಟ್ಟುವ ಸಂಭಾಗದಲ್ಲಿ ನಮ್ಮ ಶ್ರೀನಿವಾಸ ವೈದ್ಯರು ಅವರೆಲ್ಲ ಬಂದಿದ್ದರು. ಎಲ್ಲರೂ ಶ್ರೀನಿವಾಸ ವೈದ್ಯರು ಬೆಂಗಳೂರಿನ ಬಂದಿದ್ದಾರೆ ಅಂತ ಹೇಳ್ತಾ ಇರುವಾಗ ಅವರು ಶ್ರೀನಿವಾಸ ವೈದ್ಯರು, ನಾನು ಬೆಂಗಳೂರಲ್ಲಿ ನಾನು ಲಂಡನ್ನಲ್ಲಿದ್ದು ಕೂಗೋರ ಫಂಕ್ಷನ್ಗೆ ಬರ್ತಿದ್ದೆ ಹಾಗೆ ಅಂತ ಹೇಳಿ ಅಂಥ ಒಂದು ಅಭಿಮಾನ ಇಟ್ಕೊಂಡ ಮನುಷ್ಯ. ಹಾಗೆ ಈ
ನನ್ನ ಪಟಾಕಿಯಲ್ಲಿ ಇದನ್ನೆಲ್ಲ ಕೆಲವು ವಿಚಾರಗಳನ್ನು ಬರೆದಿದ್ದೇನೆ ಅದರಲ್ಲಿ, ಕೆಲವು ಹಾಸ್ಯ ಸಂಗತಿ ಕೂಡ ಉಂಟದರಲ್ಲಿ. ಹಾಗೆ ಇಲ್ಲಿ ಆದಮೇಲೆ ನಾನು ಅಡ್ಮಿನಿಸ್ಟ್ರೇಟಿವ್ ಆಫೀಸರಾಗಿ LICಲಿದ್ದೆ. ಆಮೇಲೆ LICಲಿ ಇವಾಗಲೇ ಕೆಲವು ಕಥೆಗೆಲ್ಲ ಬರೀತಾ ಇದ್ದೆ, ಕ್ಲೈಮ್ ಸೆಟಲ್ಮೆಂಟ್ ಮಾಡ್ತಾ ಇದ್ದೆ. ಈಗ ನೋಡಿ, ನೀವು ಸಾಹಿತ್ಯದಲ್ಲಿ ಈ ರೀತಿಯ ಒಂದು ಸೇವೆ ಮಾಡ್ತಾ ಇದ್ದೀರಿ, ಅಂದರೆ ಓದುವ ಹವ್ಯಾಸವನ್ನು ಬೆಳೆಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದನ್ನು ಗುರುತಿಸಿ ನಿಮಗೆ ಏನು ಇದೊಂದು ನಿಜಕ್ಕೂ ಒಳ್ಳೆಯ ಕೆಲಸ ಅಂತ ಹೇಳಿ ಗುರುತಿಸುವಿಕೆ ಅಂಥದ್ದೇನಾದರೂ ನಡೆದಿದೆಯಾ? ಅದೇನು ನಡೆದಿಲ್ಲ, ಆದರೆ ಕೆಲವು ಪತ್ರಿಕೆಗಳು ನನ್ನ ಬಗ್ಗೆ ಲೇಖನ ಬರೆದು ಅದರಿಂದ ಮತ್ತು ಪ್ರಚಾರ ಸಿಕ್ತು ನನಗೆ. ಇವನು ವಿಶ್ವೇಶ್ವರ ಭಟ್ರು ಸಮೇತ ನನ್ನ ಬಗ್ಗೆ ಒಂದು ಲೇಖನ ಬರೆದು, ಆಮೇಲೆ ನಮ್ಮ ಭುವನೇಶ್ವರ ಹೆಗಡೆ ಮತ್ತು ನನಗೊಂದು ಕಿನ್ನಿಗೋಳಿಲ್ಲ ಅನಂತ ಪ್ರಕಾಶ್ ಒಂದು ಸನ್ಮಾನ ಮಾಡಿದರು. ಆವಾಗ ಅವರು ಒಂದು ಪುಸ್ತಕ ಮಾಡಿದ್ರು ಅಭಿನಂದನಾಗ ಅಂತ. ಅದರಲ್ಲಿ ಕೆಲವೆಲ್ಲ ಲೇಖನ ಬರೆದಿದ್ದಾರೆ, ನನ್ನ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಹಾಗೆ ಇಲ್ಲಿ LICಯಲ್ಲಿ ಇರುವಾಗ ನನ್ನ ಈ ಪುಸ್ತಕ ವ್ಯಾಪಾರದಿಂದಾಗಿ ನನಗೆ ಅಂಥ ಒಂದು ಲಾಭ ಏನಾಗ್ತಾ ಇರಲಿಲ್ಲ. ಮತ್ತು ಕೆಲಸದಲ್ಲಿರುವಾಗ ನಾನು ಅಷ್ಟು ಪುಸ್ತಕ ತರ್ತಾ ಇಲ್ಲ. ರಿಟೈರ್ ಆದಮೇಲೆ ಏನಾಯಿತು ಅಂದರೆ, ನಮ್ಮ ಒಬ್ಬರು ಸ್ನೇಹಿತರು ಬಂದು ನಾವೊಂದು ಸಂಘ ಮಾಡಿಕೊಳ್ಳುವ ಅಂತ ಹೇಳಿದರು. ಅಂದರೆ ಒಂದು 8-10 ಜನ ಕೂತ್ಕೊಂಡು ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಮಾತಾಡ್ಕೊಂಡು ಹೇಗೆ ಮಾಡೋದು. ಆಯಿತು ಅಂತ ಹೇಳಿ ನಾವು ಮಾಡಿದ್ರು. ಅದಕ್ಕೊಂದು ಸುಹಾಸ ಅಂತ ಹೆಸರಿಟ್ಟು, ಆಮೇಲೆ ಹಾಸ್ಯ ಪ್ರಿಯ ಮತ್ತು ಲೇಖಕರ ಸಂಘಟನೆ ಅಂತ ಮಾಡಿದ್ದು. ಅದನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಕಡಿಯಾಳಿ ಅದನ್ನ ಉದ್ಘಾಟನೆ ಮಾಡಿಸಿದ್ದು. ಅದಕ್ಕೆ ಭುವನೇಶ್ವರ ಹೆಗಡೆ, ಡುಂಟರಾಜು ಇವೆಲ್ಲ ಬಂದಿದ್ದು. ಆಮೇಲೆ ನನಗೆ ಅನಿಸಿತು, ಅದು ಸಣ್ಣ ಮಟ್ಟದಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಮಾಡುವ ಅಂತ ಹೇಳ್ಬಿಟ್ಟು ಸಾಹಿತ್ಯದ ಕೆಲಸ, ಹಾಸ್ಯ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಹಾಸ್ಯ ಬರಹಗಾರನ್ನು, ಹಾಸ್ಯ ಮಾತಾಡುವುದನ್ನೆಲ್ಲ ಕಳಿಸಿ ಫಂಕ್ಷನ್ ಮಾಡಲಿಕ್ಕೆ ಶುರು ಮಾಡಿದ್ದು. ಬೇರೆ ಬೇರೆ ಕಡೆಯಲ್ಲಿ ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾಯಿದ್ದು. ಕಡೆಗೆ ಉಡುಪಿಯಲ್ಲಿ ಹೋಟೆಲ್ ಕಿದಿಯೂರಿನಲ್ಲಿ ಬಂದಾಗ ಹೋಟೆಲ್ ಕಿದಿಯೂರಿನ ಮ್ಯಾನೇಜರ್ ಒಬ್ಬರು ಪಾರ್ಟ್ನರು, ಅವರು ನನ್ನ ಕೊಲಿಗಾಗಿದ್ದು LICಲಿ. ಅವರು ಹೀಗೆ ಹೇಳಿದರು, ನೀವೆಲ್ಲ ಮಾಡ್ತಾಯಿದ್ದ ಕೆಲಸ. ನಾನು ಕೇಳಿದೆ, ನಿಮ್ಮ ಹಾಲು ನನಗೆ ಸಿಗಬಹುದಾ, ನಾವು ಫಂಕ್ಷನ್ ಮಾಡ್ತೇವೆ ಇಲ್ಲಿ, ಆದರೆ ನಾವು ಹಾಲಿಗೇನು ಬಾಡಿಗೆ ಕೊಡುವುದಿಲ್ಲ. ಅದು ಆಯಿತು ಮಾಡಿಯಪ್ಪ ಅಂತ ಹೇಳಿದ್ರು. ಆಮೇಲೆ ನಮ್ಮ ಯಾವ ಫಂಕ್ಷನ್ ಆದರೂ ಹೋಟೆಲ್ ಕಿದಿಯೂರಿನಲ್ಲಾಗೋದು, ಅಲ್ಲಿ ಕಾಫಿ ತಿಂಡಿದು ಬಿಲ್ ಮಾತ್ರ ನಾವು ಕೊಟ್ಟಿರ್ತೀವಿ, ಹಾಲು ಫ್ರೀ, ಮೈಕ್ ಫ್ರೀ, ಇದೆಲ್ಲ ಫ್ರೀ. ಹಾಗಾಗಿ ಸುಮಾರು 20 ವರ್ಷದಿಂದ ಆ ಕೆಲಸವನ್ನು ನಾವು ಹೋಟೆಲ್ ಕಿದಿಯೂರು ನಡೆಸ್ತಾ ಇದ್ದೇವೆ. ಮತ್ತು ನಾಡಿನ ಎಲ್ಲ ಕಡೆಯ ಸಾಹಿತಿಗಳನ್ನು, ಹಾಸ್ಯಗಾರರನ್ನು, ಹಾಡುಗಾರರನ್ನು ಕಳಿಸಿ ಅವರಿಗೆ ವೇದಿಕೆ ಕೊಟ್ಟಿದ್ದೇವೆ. ಹಾಗಾಗಿ ಈ ಸುಹಾಸಂ ಬಗ್ಗೆ ಸಮೇತ ಕೆಲವರು ಅಪ್ರಿಷಿಯೇಟ್ ಮಾಡಿ ಕೆಲವೆಲ್ಲ ಪೇಪರ್ನಲ್ಲಿ ಅದೆಲ್ಲ ಬಂದಿದೆ. ಹಾಗೆ ಸುಹಾಸಂ ಬಹಳ ಕೀರ್ತಿ ಪಡೆದಂತು ಈ 20 ವರ್ಷದಲ್ಲಿ ಉಂಟು. ಅದರ ಮಧ್ಯದಲ್ಲಿ ನಾವು ಫುಲ್ ಡೇ ಪ್ರೋಗ್ರಾಮ್ ಸಮೇತ ಒಂದು 2 ಸರ್ತಿ ಮಾಡಿದ್ದೇವೆ. ಗೋಷ್ಠಿ, ಚುಟುಕಗೋಷ್ಠಿ ಎಲ್ಲವೂ ಮಾಡಿದ್ದೇವೆ. ಅದರಲ್ಲಿ ಯಾವುದೂ ಬಿಟ್ಟು ಹೋಗಿಲ್ಲ. ಹಾಗೆ ಈ ಒಂದು ನಮ್ಮ ಮೋಹನ್ ಆಳ್ವನ್ನು ಕಳಿಸಿ ಹಾಸ್ಯ ಮಾಡಿಸಿದ್ದೇವೆ. ಅಲ್ಲ, ಈಗ ನೋಡಿ, ಈಗ ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಿ ಅಂದರೆ ಕೂಗು ಅವರು, ನೀವು ಮತ್ತೆ ನಿಮ್ಮ ಸಂಸ್ಥೆ ಎರಡೂ ಸೇರಿ. ಈಗ ಹಾಗಿದ್ರೆ ಏನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಿಮಗೆ ಬರಬೇಕಿತ್ತಲ್ಲ? ನಾನು ಬೇಡ ಅಂತ ಹೇಳಿದ್ದೇನೆ, ಯಾರಿಗೂ ನನ್ನ ಬಗ್ಗೆ ನೀವು ಪ್ರಚಾರ ಮಾಡೋದು ಬೇಡ ಅಂತ ಹೇಳಿದ್ದೇನೆ. ಹಾಗೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ಯಾಕೆಂದ್ರೆ ಒಮ್ಮೆ ಪ್ರಶಸ್ತಿ ಬಂದರೆ ನಾವು ಮತ್ತೆ ಮೂಲೆಗೆ ಬಿದ್ದು ಹೋಗ್ತೇವೆ, ನಮಗೇನು ಅಗತ್ಯ ಇಲ್ಲ. ಅದು ಅದರಿಂದ ಪ್ರಶಸ್ತಿ ಕೊಟ್ಟರು ಕೂಡ ಬೇಡ. ಹಾಗೆ ನನಗೆ ಬೇರೆ ಬೇರೆ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ನೀವು ಮೂಲಭೂತವಾಗಿ ಇದನ್ನು ಮಾಡ್ತಾ ಇರುವುದು ಕನ್ನಡ ಸಾಹಿತ್ಯದ ಮೇಲಿನ ಪ್ರೀತಿಯಿಂದ, ಯಾವ ಒಂದು ಪ್ರತಿಫಲಾಕ್ಷೆಯೂ ಇಲ್ಲದೆ. ಅಂದರೆ ಒಂದು ಕನ್ನಡದ ಪ್ರೀತಿ, ಕನ್ನಡ ಭಾಷೆಯ ಪ್ರೀತಿ, ಸಾಹಿತ್ಯದ ಪ್ರೀತಿ, ಮತ್ತು ಆ ಸಾಹಿತ್ಯವನ್ನು ಎಲ್ಲರೂ ನಮ್ಮ ಮಕ್ಕಳು, ದೊಡ್ಡವರು ಎಲ್ಲರೂ ಅದನ್ನು ಆಸ್ವಾದಿಸಬೇಕೆಂಬ ಮುಖ್ಯ ಉದ್ದೇಶ. ಅದೆಲ್ಲ ಬೇರೆ ಎಂಥ ಕೆಲಸ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಹಾಗೆ ನಾನು LICಯಲ್ಲಿರುವಾಗ ಒಂದಷ್ಟು ಫೈನಾನ್ಸ್ನಲ್ಲಿ ಲೋನ್ ತೊಗೊಂಡು ಅದಕ್ಕೆ ನಾನು ಶ್ಯೂರಿಟಿ ಹಾಕಿದೆ. ಆ ಶ್ಯೂರಿಟಿ ಹಾಕಿದ ಮೇಲೆ ದುಡ್ಡು ಕಟ್ಟಲಿಲ್ಲ. ಈ ಫೈನಾನ್ಸ್ ಬಂದು ಆಫೀಸ್ನಲ್ಲಿ ಬಂದು ಸಿಕ್ಕಾಪಟ್ಟೆ ನೀನು 420 ಹಾಗೆ ಅಂತ ಬೈದರು. ಬೇಜಾರಾಯಿತು. ರಿಸರ್ವೇಷನ್ ಲೆಟ್ರ್ ಕೊಟ್ಟೆ. ನನಗೆ ಬಂದ ರಿಟೈರ್ಮೆಂಟ್ ಬೆನಿಫಿಟ್ ಒಂದು ಸಾಲ ಕಟ್ಟಿದೆ. ಆಮೇಲೆ ಬರೀ ಪೆನ್ಷನ್ನಲ್ಲಿ ನಾನು ಜೀವನ ನಡೆಸ್ತಾ ಬಂದೆ. ಹೀಗೆ ಬರುವಾಗ ನನಗೆ ತುಂಬ ಪುಸ್ತಕಗಳನ್ನೆಲ್ಲ ಬಾಕಿ ಆಯಿತು. ಕೆಲವು ದುಡ್ಡು ಕೊಡಲಿಲ್ಲ. ಇವಳಿಗೆ ಮೊನ್ನೆ ಒಂದು 5,000 ರೂಪಾಯಿ ತಂದು ಕೊಟ್ಟು, ಇವಳಿಗೆ ತುಂಬ ಪುಸ್ತಕಗಳನ್ನು ಕೊಟ್ಟಿದ್ದೆ. ಆಮೇಲೆ ಏನಾಯಿತು ಅಂತೇಳಿ ತುಂಬ ಸಾಲ ಬಂತು ನನಗೆ ಅಲ್ಲೂ ಮಧ್ಯದಲ್ಲಿ ನನಗೊಬ್ಬರು ನಿಮಗೆ ಬಡ್ಡಿ ಇಲ್ಲದೆ ನಾನು ದುಡ್ಡು ಕೊಡ್ತೇನೆ ಅಂತ 11 ಲಕ್ಷ ರೂಪಾಯಿ ಕೊಟ್ಟರು ನನಗೆ. ಆ ಹಣವನ್ನೆಲ್ಲ ನಮ್ಮ ಪಬ್ಲಿಷರ್ಸಿಗೆ ಅವರಿಗೆ ದುಡ್ಡು ಖರ್ಚಿ ಖಾಲಿ ಮಾಡಿದೆ. ಆಮೇಲೆ ಅವರು 11 ಲಕ್ಷವನ್ನು ವಸೂಲು ಮಾಡಲಿಕ್ಕೆ ನನಗೆ ದಿನ ಒಂದೊಂದು ಕಾಗದ ಹಾಕಲಿಕ್ಕೆ ಶುರು ಮಾಡಿದ್ರು. ಇದು ನಮ್ಮ ಮನೆ ಮಕ್ಕಳಿಗೆ ಗೊತ್ತಾಯಿತು.
ಇದು ಮಕ್ಕಳಿಗೆ ಗೊತ್ತಾದ ಕೂಡ ಏನು ಮಾಡಿದ್ರು ಅವರು ಅಪ್ಪ ಎಂಥದ್ದು ಕತೆ ಏನಿಲ್ಲ, ನಿಮಗೆ ಏನಾದ್ರು ಸಹಾಯ ಮಾಡಲಿಕ್ಕೆ ಆಸೆ ಇದ್ದರೆ ಮಾಡಿ, ನಾನು ನಿಮಗೆ ಆ ಹಣವನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿ ಕಡೆ ಆ ಮಕ್ಕಳೆಲ್ಲ ಸಾಲವನ್ನು ತೀರಿಸಿದ್ರು. ಅವ್ರದ್ದು ರಗಳೆ ಹೋಯಿತು. ಆಮೇಲೆ ನನ್ನ ಮಕ್ಕಳಿಗೆ ನಾನು ಹಣವನ್ನು ತಿಂಗಳಿಗೆ 110,000 ರೂಪಾಯಿ ಕೊಡ್ತೇನೆ. ಅದು ಇನ್ನೊಂದು 6 ಲಕ್ಷ ರೂಪಾಯಿ ಉಂಟು ಅಷ್ಟೇ. ಅದು ತೀರಿಸ್ತದೆ, ತೊಂದರೆ, ನಾನು ಸಾಯೋ ಮೊದಲು ತೀರಿಸ್ತೇನೆ. ಅವರಿಗೂ ಭರವಸೆ ಉಂಟು ಅದರಲ್ಲಿ. ಮತ್ತು ಇತ್ತೀಚೆಗೆ ನಾನು ಆ ಪುಸ್ತಕಗಳನ್ನು ತರಿಸೋದು ಕೂಡ ಕಮ್ಮಿ ಮಾಡಿದ್ದೇನೆ. ಔಟ್ಸ್ಟ್ಯಾಂಡಿಂಗ್ ಬುಕ್ಸ್ ಮಾತ್ರ ತರಿಸಿ ಜನರಿಗೆ ಹಂಚುವ ಕೆಲಸ ಮಾಡ್ತದೆ. ಮತ್ತು ನನಗೆ ಸುಮಾರು ಒಂದು 200-250 ಜನ ಪರಮಂದಿರ ಗಿರಾಕಿ ಹೇಳಿದ್ದಾರೆ. ಅದರಲ್ಲಿ ದುಡ್ಡು ಕೊಡುವಂಥವ್ರು 8-10 ಜನ ಇರ್ಬೋದು. ನಾನು ಪುಸ್ತಕ ಕಳಿಸಿದ ಕೂಡಲೇ ನನಗೆ ಮನಿ ಆರ್ಡರ್ ಮಾಡುವಂಥವ್ರು ಒಬ್ಬ ಶಿಲ್ಪಿಯಲ್ಲಿ ಮೋಹನ್ ಭಟ್ ಅಂತಿದ್ದಾರೆ. ಅವರು ಇವತ್ತೊಂದು ಮನಿ ಆರ್ಡರ್ ಕಾಯ್ತಾ ಇದ್ದೆ, ಬರಲಿಲ್ಲ. ಹಾಗೆ ನಾನು ಕಳಿಸಿದ 1,000 ರೂಪಾಯಲ್ಲಿ 1,000 ಪುಸ್ತಕದಲ್ಲಿ ಒಂದು 500-600 ರೂಪಾಯಿ ಬರ್ತದೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಅಷ್ಟು ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದೇನೆ. ಕರೆಕ್ಟ್. ಅದು ನನಗೆ ಒಂದು ದೊಡ್ಡ ಅಸೆಟ್ ಅದು. ಹಾಗೆ ಅಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವಾಗ ಈ ಸಾಲವನ್ನು ನಾನು ಕಡಿಮೆ ಮಾಡಿದ್ದೇನೆ. ಮತ್ತು ಯಾವ ಪಬ್ಲಿಷರಿಗೂ ನಾನು ದುಡ್ಡು ಹಿಡಿಸಲಿಲ್ಲ, ಅವರಿಗೆಲ್ಲ ಕೊಡ್ತಾ ಇದ್ದೇನೆ. ಮತ್ತು ಎಷ್ಟೋ ಜನ ಬಂದು ಇವತ್ತಿಗೂ ಕೂಡ ನಿಮ್ಮ ಹತ್ರ ಆ ಪುಸ್ತಕ ಉಂಟು, ಈ ಪುಸ್ತಕ ಉಂಟು ಅಂತ ಕೇಳಿ ತಗೊಳ್ಳೋ ಇದ್ದಾರೆ. ಈಗ ಮೊನ್ನೆ 16 ಆಗಸ್ಟಲ್ಲಿ 2 ಪುಸ್ತಕ ಬಂತು. ನಿನ್ನೆ 2 ಸೆಟ್ ತೊಗೊಂಡೆ, 2 ಸೆಟ್ಟು ಖಾಲಿ. 590 ರೂಪಾಯಿದು 500 ರೂಪಾಯಿ ತೊಗೊಂಡೆ, ಆಯ್ತು ಹೋಯ್ತು. ಮತ್ತು ರಾಮಾಯಣ, ದೇವರಾಜ ರಾಮಾಯಣ 500 ರೂಪಾಯಿ, ಸಾಣವನ್ನು 100 ಪುಸ್ತಕ ತರಿಸಿ ನಾನು ಮಾಡಿದ್ದೇನೆ. ಅದನ್ನು ನಾನು ಹೇಳಿಕೊಡೋದು, ಇದು ಪುಸ್ತಕ ತೊಗೊಂಡೋಗಿ ದೇವರ ಇಟ್ಟು ನಮಸ್ಕಾರ ಮಾಡಿ ದಿನ ಒಂದೊಂದು ಚಾಪ್ಟರ್ ಓದ್ತಾ ಬಂದು ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ. ಕರೆಕ್ಟ್. ಅದು ತಗೊಂಡವರೆಲ್ಲ ನನಗೆ ಹೇಳಿದ್ದಾರೆ, ನಮಗೀಗ ಮನಸ್ಸಿಗೆ ಸಮಾಧಾನ ಉಂಟಂತ. ಆ ರೀತಿ ಪುಸ್ತಕಗಳು ಸಮೇತ ಒಬ್ಬ ಮನುಷ್ಯನ ಜೀವನ ಚಕ್ರವನ್ನು ತಿಳಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಆ ಶೈಲಿ, ಆ ಭಾಷೆ, ಆ ಕಥೆ, ಅದನ್ನು ಓದಿಕೊಂಡು ಅಪ್ರಿಷಿಯೇಟ್ ಮಾಡೋ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಆಶಾ ಆಗುವಂಥ ಒಬ್ಬ ಹುಡುಗಿಗೆ ಚಡಗ ಪ್ರಶಸ್ತಿ ಬಂತು, ಅವಳ ಕಾದಂಬರಿ. ಅವಳು ಚಡಗ ಪ್ರಶಸ್ತಿ ಇಲ್ಲಿ ಉಡುಪಿಯಲ್ಲಿ ತೊಗೊಂಡು, ನಾನು ಅವಳ ಪುಸ್ತಕ ತೊಗೊಂಡೆ. ಮತ್ತು ಸುಮಾರು 100-150 ಪುಸ್ತಕ ತೊಗೊಂಡು ಮಾರಾಟ ಮಾಡಿದೆ. ಅವಳಿಗೆ ಖುಷಿಯಾಗಿ ಅವಳಿಗೆ ಬಂದ ಪ್ರಶಸ್ತಿ ಅಮೌಂಟ್ 5,000, ಬಸ್ ಚಾರ್ಜ್ 7,000 ರೂಪಾಯಿ ನನಗೆ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ಅವಳ ಪುಸ್ತಕ ಎಲ್ಲ ಭಾಳ ಚೆನ್ನಾಗಿ ಆಗಿದೆ, ಎಲ್ಲರೂ ಓದ್ಕೊಂಡು ಹೋಗಿದ್ದಾರೆ. ಹಾಗೆ ಆ ನಮೂನೆ ಕೆಲವು ಲೇಖಕರ ಪುಸ್ತಕಗಳಿಗೆ ಒಂದು ಒಳ್ಳೆಯ ಬೆಲೆ ಮಾಡಿದ್ದೇನೆ. ಮತ್ತು ಇವತ್ತು ಆ ಸಮೀಕ್ಷೆಯನ್ನು, ಇದು ಕ್ಷಮೆ ಎನ್ನುವ ಪುಸ್ತಕದ ಬಗ್ಗೆ ಸಮೇತ ಆ ಹುಡುಗಿ ಬೆಂಗಳೂರಿಂದ ಬಂದಿದ್ದಾಳೆ. ಇವತ್ತು ಸಾಯಂಕಾಲ ಪ್ರೋಗ್ರಾಮ್ ನಡೀತಾ ಇದೆ. ಅಂದರೆ ಇಷ್ಟು ಜನ ಲೇಖಕರದ್ದು, ಓದುಗರದ್ದು, ಕನ್ನಡ ಪ್ರಿಯವಾದ್ದು ಒಂದು ವಿಶ್ವಾಸವನ್ನು, ಪ್ರೀತಿಯನ್ನು ಗಳಿಸ್ಕೊಂಡಾಗ ನನಗೆ ನಿಜವಾಗಿ ಒಂದು ಒಳ್ಳೆಯ ನಿದ್ದೆ ಬರ್ತದೆ. ನನಗೆ ಯಾವ ಇದು ಇಲ್ಲ. ಮತ್ತು ನಾನು ಯಾರನ್ನು ದ್ವೇಷಿಸೋದಿಲ್ಲ, ಯಾರು ಬೇಡದಿದ್ದ ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಹಾಗೆ ಅಲ್ಲಿಂದ ಕೆಲವು ಹುಡುಗಿಯನ್ನು ಲವ್ ಮಾಡಿದೆ ಅಷ್ಟೇ ಹೊರತು ಅದನ್ನೇನು ಯಾರಿಗೂ ಒಂದು ತೊಂದರೆ ಆಗಲಿಲ್ಲ. ಕರೆಕ್ಟ್. ಅದೇ ನಿಮ್ಮ ಕೂಗೋ ಹೆಸರಿನ ಹಿಂದಿನ ಕಥೆಯನ್ನು ದಯವಿಟ್ಟು ಹೇಳಿ. ಅದು ಒಂದು ಹೆಚ್ಚಿನ ಮಹತ್ವ ಕೊಡಬೇಕಾದ ವಿಚಾರ ಅಲ್ಲ. ನಾನು ಹೈಸ್ಕೂಲ್ನಲ್ಲಿರುವಾಗ ಒಬ್ಬ ಹುಡುಗಿಯನ್ನು, 12 ವರ್ಷದ ಹುಡುಗಿ, ನಮ್ಮ ಹೋಟ್ಲಿಗೆ ತಿಂಡಿ ತೊಗೊಂಡೋಗಿ ಬರ್ತಾ ಇದ್ದು, ಲಂಕ ಹಿಂಗೆ ಹಾಕ್ಕೊಂಡು, ಸಣ್ಣ ಹುಡುಗಿ ಅಂತ ನೋಡ್ಲಿಕ್ಕೆ ಅಂಥ ಒಂದು ಚೆಂದ ಅಲ್ಲ. ಆದರೆ ನನಗೇನೋ ಅವಳ ಮೇಲೆ ಒಂದು ದೊಡ್ಡ ಮೊಹಬ್ಬತ್ ಶುರುವಾಯಿತು. ಹೌದು, ಕುಚ್ಚಿ ಹೋಗ್ಲಿಕ್ಕೆ ಶುರುವಾಯಿತು. ಕಡೆ ಅವಳ ಹೆಸರು ಕುಸುಮ ಅಂತ. ಆ ಕುಸುಮನ ಹೆಸರಿನಲ್ಲಿ ನಾನು ಕುಸುಮ ಗೋಪಾಲ ಅಂತ ಬೈತಾ ಇದ್ದೆ. ಎಷ್ಟೋ ಸಮಯ ಬೈತಾ, ಅವಳಿಗೆ ಗೊತ್ತಿರಲಿಲ್ಲ, ಅವಳ ಮನೆಯವಳಿಗೆ ಗೊತ್ತಿಲ್ಲ. ಆಮೇಲೆ ಅವಳಿಗೆ ಗ್ರ್ಯಾಜುಯೇಷನ್ ಆಗುವಾಗ, ನನ್ನ ಗ್ರ್ಯಾಜುಯೇಷನ್ ಕೆಲಸ ಸಿಕ್ಕಿದಾಗ ಅವಳ ತಂದೆ ತಾಯಿಗೆ ಇದು ಗೊತ್ತಾಗಿ ಅವರು ಜಾತಕ ತಗೊಂಡು ನೋಡಲಿಕ್ಕೆ ನೋಡಿದ್ರು, ಮದುವೆ ಮಾಡುವಂಥ. ಆ ಜಾತಕ ಸಗೋತ ಅಂತ ಆಯಿತು. ಕರೆಕ್ಟ್. ಅದು ಅಣ್ಣ ತಂಗಿಗೆ ಮಾಡಿದಾಗ ಆಗುತ್ತೆ. ಅದು ಬೇಡ ಅಂತ ಆಯಿತು. ಅದು ಒಂದು ದಿವಸ ನಾನು ಕೂತ್ಕೊಂಡು ಇಡೀ ದಿವಸ ಹತ್ತಿದ್ದೇನೆ. ಆ ಹುಡುಗಿ ಆಮೇಲೆ ಎಲ್ಲಿದ್ದಾಳೆ ಏನು ಗೊತ್ತಿಲ್ಲ, ಅವಳಿಗೆ ವಿಚಾರ ಕೂಡ ಗೊತ್ತಿರಲಿಲ್ಲ. ಆಮೇಲೆ ಅದನ್ನು ಶಾರ್ಟ್ ಮಾಡಿ ಕೂಗು ಅಂತ ಮಾಡಿದೆ. ಈಗ ಯಾರಾದರೂ ಕೂಗುವನ್ನು ಹೇಳಿದ್ರೆ ಅರ್ಥ ಆಗುತ್ತೆ, ನನಗೆ ಗೊತ್ತಾಗುತ್ತೆ. ಗೋಪಾಲ್ ಭಟ್ ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಕರೆಕ್ಟ್. ಹಾಗೆ ಆ ಕೂಗುವ ಬಗ್ಗೆ ಅದು ಹೆಚ್ಚಿಗೆ ಪ್ರಚಾರ ಪಡೀಲಿಲ್ಲ. ಆ ಹುಡುಗಿಯು ಆಮೇಲೆ ನಾನು ನೋಡಲಿಲ್ಲ. ಅವಳು ಇದ್ದಾಳೆ, ಎಲ್ಲೋ ಅಜ್ಜಿಯಾಗಿದ್ದಾಳೆ. ಆದರೂ ಕೂಡ ಆ ಹೆಸರಿನ ಒಂದು ಮಹತ್ವವನ್ನು ನಾನು ನನ್ನ ಹೆಸರಿಗೆ ಅಂಟಿಸಿಕೊಂಡು ಅವಳಿಗೆ ಒಂದು ಪ್ರಾಧಾನ್ಯ ಸಿಗ್ತದೆ, ನನಗೆ ಒಂದು ರೀತಿಯ ಸಂತೋಷ ಸಿಗುವಾಗ ಮಾಡ್ಕೊಂಡಿದ್ದೇನೆ. ಕರೆಕ್ಟ್. ಇದು ಯಾರೇ ಆಗಲಿ ಅವರ ಜೀವನದಲ್ಲಿ ಒಂದಲ್ಲ ಒಂದು ವ್ಯಕ್ತಿಯೋ, ಒಂದು ವಸ್ತುವೋ, ಅಥವಾ ಒಂದು ದೇಶವೋ, ಪ್ರಾಣಿಯೋ ಯಾವುದೋ ಒಂದು ಗಮನದಲ್ಲಿ ಇಟ್ಕೊಂಡು ಅದರಿದ್ದರೆ ಅವನು ಮುಂದೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಕರೆಕ್ಟ್. ಅವನಿಗೆ ಯಾವ ಒಂದು ನಿರಾಶೆ, ದುಃಖ, ಯೋಚನೆ, ಚಿಂತೆ ಅದನ್ನೆಲ್ಲ ಮರೆತು ಬಿಡಲಿಕ್ಕೆ ಇಂಥ ಒಂದು ಸಾಧನ ಭಾಳ ಅವಶ್ಯ ಅಂತ ನಾನು
ಕರೆಕ್ಟ್. ಗಮನಿಸಿದ್ದೇನೆ. ಸರ್, ಇಷ್ಟು ಹೊತ್ತು ನಿಮ್ಮ ಒಂದು ವೈಯಕ್ತಿಕ ಬದುಕಿರ್ಬೋದು ಅಥವಾ ನಿಮ್ಮ LICಯ ವೃತ್ತಿ ಬದುಕಿರ್ಬೋದು ಅಥವಾ ನಿಮ್ಮ ಹವ್ಯಾಸದ ಸಾಹಿತ್ಯ ಇರ್ಬೋದು, ಆ ಪುಸ್ತಕಗಳನ್ನು ಏನು ಓದುವ ಹವ್ಯಾಸವನ್ನು ಬೆಳೆಸುವ ಒಂದು ಕೆಲಸ ಯಾವ ರೀತಿ ಅದು ಶುರು ಆಯಿತು? ಪ್ರಾಮಾಣಿಕವಾಗಿ ನನ್ನ ಪುಸ್ತಕವನ್ನು ನಾನು ಖಾಲಿ ಮಾಡಲಿಕ್ಕೆ ಶುರು ಮಾಡಿದ್ದು ಆಮೇಲೆ ಈ ರೀತಿ, ಅಂದರೆ ಈ ಒಂದು ಹಿನ್ನೆಲೆಯನ್ನು ಯಾರೂ ಹೇಳುವುದಿಲ್ಲ. ಹೆಸರು ಬಂದ ಮೇಲೆ ಅದು ನಾನು ಇದಕ್ಕಾಗಿಯೇ ಮಾಡಿದ್ದು ಅಂತಲೇ ಹೇಳುವುದು ಹೊರತು ನಿಜವಾದ ಪ್ರಾಮಾಣಿಕವಾದಂತಹ ಕಾರಣವನ್ನು ಯಾರೂ ಹೇಳುವುದಿಲ್ಲ. ಅಂಥದ್ರಲ್ಲಿ ನೀವು ಬಹಳ ಒಂದು ಇದು ವಿಶೇಷ. ಇನ್ನೊಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೇನೆ. ಹಾಂ, ನುಡಿಸಿರಿ ಇದರಲ್ಲಿ ನಾನೊಂದು ಬುಕ್ ಸ್ಟಾಲ್ ಓಪನ್ ಮಾಡಿದೆ. ಸುಮಾರು ಒಂದು ಕಾಲ್ನಲ್ಲಿ ಒಂದು 500-600 ಪುಸ್ತಕ ತೆಗೆದುಕೊಂಡು ಹೋದೆ. ಮೊದಲನೇ ದಿವಸ ಏನು ವ್ಯಾಪಾರ ಆಗಲಿಲ್ಲ, 2ನೇ ದಿವಸ ಏನೂ ಆಗಲಿಲ್ಲ. 3ನೇ ದಿವಸ ಪುಸ್ತಕ ನೋಡ್ಲಿಕ್ಕೆ ಬಂದವರಿಗೆ ನಿಮಗೆ ಯಾವ ಪುಸ್ತಕ ಬೇಕು ತೊಗೊಂಡೋಗಿ ಅಂತ ಹೇಳಿದೆ. ಎಲ್ಲ ತೊಗೊಂಡೋದು. ಒಬ್ಬ ಹುಡುಗ ನೋಡ್ತಾ ಇದ್ದ. ಅದಕ್ಕೆ 150 ರೂಪಾಯಿ ಅಂತ ದುಡ್ಡು ತಗೊಂಡು ಹೋಗು ಮಗು ಅಂತ ಕೊಟ್ಟೆ. ಹಾಗೆ ಕೊನೆಯ ದಿವಸ ಅಲ್ಲಿ ಇದ್ದ ಸುಮಾರು ಒಂದು 700-800 ಪುಸ್ತಕಗಳನ್ನು ಬಂದ ಎಲ್ಲರಿಗೂ ಒಂದೊಂದು ಪುಸ್ತಕ ಫ್ರೀಯಾಗಿ ಕೊಟ್ಟು ಆರಾಮವಾಗಿ ಏನು ತಲೆ ಬಿಸಿஇல்லை ಕೈ ಬೀಸ್ಕೊಂಡು ಬಂದೆ. ಆಮೇಲೆ ನನಗೊಂದು ಆ್ಯಂಜಿಯೋಪ್ಲಾಸ್ಟ್ ಆಯಿತು ಒಂದು ಸರ್ತಿ. ನನ್ನ ವ್ಯಾಲ್ಯೂ 1 ಲಕ್ಷ ರೂಪಾಯಿ ಜಾಸ್ತಿ ಆಯಿತು. ಕರೆಕ್ಟ್. ಆಮೇಲೆ ಹೆಚ್ಚು ಪುಸ್ತಕಗಳನ್ನು ಹೊತ್ಕೊಂಡು ಹೋಗೋ ಭಾಳ ಆಗಲಿಲ್ಲ. ಈಗ ಚೀಲದಲ್ಲಿ ಹೋಗುವಾಗ ಒಂದು 10-12 ಪುಸ್ತಕ ತೊಗೊಂಡೋಗ್ತೇನೆ. ಯಾವುದೇ ಫಂಕ್ಷನ್ ಹೋದಾಗ ಅಲ್ಲಿಯ ಮಕ್ಕಳಿಗೆ, ಹಾಡುವ ಮಕ್ಕಳಿಗೆ ಅಥವಾ ಏನೋ ಮಾತನಾಡಿದ ಮಕ್ಕಳಿಗೆ ಅವ್ರಿಗೆ ಪುಸ್ತಕ ಕೊಟ್ಟು ಎಲ್ಲ ಮಕ್ಕಳು ಆಮೇಲೆ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಇವರು ಪುಸ್ತಕ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಎಷ್ಟೋ ಶಾಲೆಗಳಿಗೆ ಆಮೇಲೆ ಕೆಲವು ಸಂಸ್ಥೆಗಳಿಗೆ ಈಗ ಪುಸ್ತಕಗಳನ್ನು ಬಂದೆ. ಒಮ್ಮೆ ಇಲ್ಲಿ ವಿದ್ಯಾಪೋಷಕ ಅಂತ ಒಂದು ಆಗಿದೆ. ಅಲ್ಲೊಂದು 500 ಮಕ್ಕಳು ಬಂದಿದ್ರು ಅಂಗನವಾಡಿಗೆ. 500 ಮಕ್ಕಳಿಗೆ 500 ಪುಸ್ತಕ ಕೊಟ್ಟಿದ್ದೇನೆ. ಮಕ್ಕಳಿಂದ ಕಾಗದವೇ ನಾವು ಶಾಲೆ ಪುಸ್ತಕ ಮಾತ್ರ ಓದ್ತಾ ಇದ್ವಿ, ಇಂಥ ಪುಸ್ತಕ ಓದಿ ನಿಮ್ಮಿಂದ ಆಗಿದೆ. ಹೀಗೆ ಆ ನಮ್ಮನೆ ಒಂದು ಪ್ರಶಂಸೆಗಳು ಬರುವಾಗ ನಮಗೊಂದು ವಿಷಯ ಖುಷಿ ಅಷ್ಟೇ. ನಮಗೆ ಅಂಥ ಬೇರೆ ನಷ್ಟ, ಸ್ವಲ್ಪ ಆರ್ಥಿಕವಾಗಿ ನಷ್ಟ ಆದರೂ ಕೂಡ ಅದನ್ನು ಯಾವತ್ತಿಗೂ ಮೇಕಪ್ ಮಾಡ್ಬೋದು. ಆದರೆ ಈ ಹೆಸರು ಬಂದದ್ದು, ಈ ಒಂದು ರೀತಿಯ ಮನ್ನಣೆ ಬಂದದ್ದು, ಅದು ನನಗೆ ತುಂಬ ಖುಷಿ ಕೊಟ್ಟ ವಿಚಾರ. ಕರೆಕ್ಟ್. ಇಷ್ಟು ಹೊತ್ತು ಸಾಹಿತ್ಯ, ವೃತ್ತಿ ಮತ್ತು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಬಹಳ ಒಂದು ಪ್ರಾಮಾಣಿಕವಾಗಿ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತು ನನಗೆ ನೀವು ಕೊಟ್ಟದ್ದಕ್ಕೆ ನನ್ನ ಪರಿಚಯ ಬಹಳ ಕಡಿಮೆ. ನಿಮಗೆ ನಾನು ಯಾರು, ಹಿನ್ನೆಲೆ ಅದೆಲ್ಲ ಕಡಿಮೆ. ಆದರೂ ಕೂಡ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರಾಮಾಣಿಕವಾಗಿ ಇದ್ದ ಎಲ್ಲ ವಿಚಾರಗಳನ್ನು ಬಹಳ ಚೆನ್ನಾಗಿ ಹೇಳಿದೆ. ನಿಮಗೆ ಏನು ಸಾಹಿತ್ಯದ ಎಲ್ಲ ಅಭಿಮಾನಿಗಳ ಪರವಾಗಿ ಅನಂತ ಧನ್ಯವಾದಗಳು ಸರ್. ಹಾಗೆ ನಿಮಗೂ ನಮಸ್ಕಾರ. ನಿಮ್ಮ ಈ ಒಳ್ಳೆಯ ಕೆಲಸಗಳನ್ನು ಮುಂದುವರಿಸ್ತಾ ಹೋಗಿ.